ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಬಹುಮುಖ್ಯವಾಗಿ ಇವತ್ತು ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶಗಳ ಒಂದು ಅವಲೋಕನ, ಜೊತೆಗೆ ದೇಶದ ಅತ್ಯಂತ ಪ್ರಮುಖ ನಿರ್ಣಾಯಕ ಘಟ್ಟದಲ್ಲಿ ಇವತ್ತು ನಡೀತಾ ಇರುವಂಥ ಕೃಷಿಕರ ಪ್ರತಿನಿಧಿಗಳ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಒಂದು ಮಾತುಕತೆ ಇದೆ. ಈ ವಿಚಾರವಾಗಿ ಕೂಡ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇಬ್ಬರು ಹಿರಿಯ ರೈತ ಮುಖಂಡರು ಮತ್ತು ಇಬ್ಬರು ಕೂಡ ರಾಜಕೀಯವಾಗಿ ಸಾಕಷ್ಟು ಅನುಭವವುಳ್ಳಂಥ ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ. ಹಿರಿಯರಾದಂಥ ಸುಧಾಕರ್ ಜೈನ್ ಅವರಿದ್ದಾರೆ, ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಎಸ್, ಅದೇ ರೀತಿಯಾಗಿ ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಇದು ಸುಧಾಕರ್ ಜೈನ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬೆಳ್ತಂಗಡಿ ತಾಲೂಕು ಸಮಿತಿಯ ಅಧ್ಯಕ್ಷರು. ಜೊತೆಗೆ ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ಸೊ ವೀಕ್ಷಕರೇ, ನೀವು ಈಗಾಗಲೇ ಅನೇಕ ಸಂದರ್ಭದಲ್ಲಿ, ಯಾಕಂದರೆ ನಾವು ಬಹುಮುಖ್ಯವಾಗಿ ವಿಫೋರ್ ವಾಹಿನಿಯ ಮೂಲಕ ರೈತರ ಈ ಒಂದು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಗಳು ಅಥವಾ ಮಸೂದೆ ಪ್ರಸ್ತಾಪ ಮಾಡಿದ ಸಂದರ್ಭದಿಂದ ಅಥವಾ ಅದನ್ನು ಸುಗ್ರೀವಾಜ್ಞೆ ಮಾಡಿ ಹಾಗೆ ಅದನ್ನು ಜಾರಿಗೆ ತಂದ ಸಂದರ್ಭದಿಂದ ಆರಂಭಿಸಿ ಇವತ್ತಿನ ತನಕ ನಿರಂತರವಾಗಿ ಈ ಒಂದು ಕೃಷಿ ಮಸೂದೆ ಬಗ್ಗೆ ನಾವು ಚರ್ಚೆ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದು ಒಂದು ವಿಚಾರ. ಸೊ ಇವತ್ತು ಕೂಡ ಯಾಕಂತೇಳಿದ್ರೆ ಇವತ್ತು ಅತ್ಯಂತ ಒಂದು ನಿರೀಕ್ಷೆ ಅಂದರೆ ರೈತರ ವಲಯದಲ್ಲಿ, ಯಾಕಂತೇಳಿದ್ರೆ ಇವತ್ತು ಈ ವರ್ಷದ ಕೊನೆಯ ದಿನ, ಯಾಕಂದ್ರೆ ಇನ್ನು ಒಂದು ದಿವಸ ಇದೆ ಅಷ್ಟೇ ಈ ಒಂದು 2020 ಮುಗಿಲಿಕ್ಕೆ. ಹೌದಾ? ಅನೇಕ ವಿಪತ್ತುಗಳನ್ನು ಎದುರಿಸಬೇಕಾಯಿತು. ಕೊರೋನಾದ ಮಧ್ಯೆ ರೈತರ ಮೇಲೆ ಈಗ ತೂಗುಗತಿಗಳು ಎಲ್ಲ ಎದುರಿಸಿ ಮುಂದೆ ಹೊರಟಿವೆ. 2021 ಸುಸೂತ್ರವಾಗಿ ರೈತ ಸಮುದಾಯ ಜೀವನ ಮಾಡುವಂತ ಆಗ್ಲಿ ಅಂತ ಆಶಿಸ್ತೀವಿ ನಾವು. ಆಶಿಸುತ್ತಾ ಇವತ್ತಿನ ಮಾತುಕತೆ ಇತ್ತು ಕೇಂದ್ರ ಸರ್ಕಾರ ರೈತ ಪ್ರತಿನಿಧಿಗಳ ಜೊತೆಗೆ. ಸುಮಾರು 40 ರೈತ ಸಂಘಟನೆ ಮುಖಂಡರುಗಳನ್ನು ಇವತ್ತು ಮಾತುಕತೆಗೆ ಕರೆದಿದ್ರು. ಆ ಮಾತುಕತೆಯಲ್ಲಿ ಏನಾಗುತ್ತೆ ಅನ್ನೋದೇ ಇವತ್ತು ಭಾರಿ ಅದು ನಿರ್ಣಾಯಕವಾದ ವಿಚಾರವಾಗಿತ್ತು. ಸೊ ಈ ವಿಚಾರವಾಗಿ ನಾವು ಒಂದಷ್ಟು ಮಾತಾಡ್ತೇವೆ. ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕಿದೆ. ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಹೇಳಿದ್ರೆ ಏನದು ಸಣ್ಣ ಮಟ್ಟದ ಚುನಾವಣೆ ಅನ್ನುವಂಥ ಒಂದು ರಾಜಕೀಯ ರಹಿತವಾದ ಚುನಾವಣೆ ಆಗಬೇಕಿತ್ತು. ಆದರೆ ಇವತ್ತು ಅದು ರಾಜಕೀಯಕ್ಕೆ ಸೇರ್ಪಡೆ ಆಗಿದೆ. ಎಸ್, ರಾಜಕೀಯಕ್ಕೆ ಸೇರ್ಪಡೆ ಆಗಿರೋದ್ರಿಂದಲೇ ಇವತ್ತು ಚರ್ಚೆ ಬಗ್ಗೆ ಪ್ರಾಮುಖ್ಯತೆ ಬರುವಂಥದ್ದು ಅಲ್ವಾ ಸುಧಾಕರ್ ಜೈನ್ ಅವರೇ? ಯಾಕಂತೇಳಿ ಮೊದಲೆಲ್ಲ ನೀವು ಹೇಳಿದಾಗೆ ರಾಜಕೀಯ ರಹಿತವಾಗಿ ಮೊದಲು ಒಂದು ಕಾಲ ಇತ್ತು. ಊರಿನ ಒಂದಷ್ಟು ಜನರೆಲ್ಲ ಸೇರಿಕೊಂಡು ನಾಗರಿಕ ಸಮಿತಿ ಅಂತ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ರು ಗ್ರಾಮ ಪಂಚಾಯತ್ಗೆ. ಇವತ್ತಂತ ಕಾಲ ಎಲ್ಲ ಹೋಗಿದೆ. ಇವತ್ತೆಲ್ಲ ಒಂದೊಂದು ರಾಜಕೀಯ ಪಕ್ಷದ ಬ್ರ್ಯಾಂಡ್ನಲ್ಲೇ ತಳಮಟ್ಟದಲ್ಲಿ ದ್ವೇಷ ಬಿತ್ತುವಂತ ವೇದಿಕೆಯಾಗಿ ಸೃಷ್ಟಿಯಾಗಿದೆ ಗ್ರಾಮ ಪಂಚಾಯತ್ ಚುನಾವಣೆ. ಹಳ್ಳಿಯಲ್ಲಿ ಕೂಡ ದ್ವೇಷದ ಬೀಜ ಬಿತ್ತುವಂತ ಚುನಾವಣೆ ಆಗಿದೆ. ಎಸ್. ಸೊ ಇವತ್ತಿನ ಫಲಿತಾಂಶ ಯಾವ ರೀತಿ ಇತ್ತು, ಏನು ಅದು ಮುಂದಿನ ಅದೊಂದು ದಿಕ್ಸೂಚಿ ಆಗುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಕಡೆ ಯಡಿಯೂರಪ್ಪರ ಆಡಳಿತದ ಬಗ್ಗೆ ಸ್ವಪಕ್ಷೀಯರ ನಡುವೆನೇ ಒಂದಷ್ಟು ಅಸಮಾಧಾನಗಳು ಮತ್ತು ಅವರ ಪಕ್ಷದವರೇ ಪದೇ ಮಾತಾಡಿಕೊಳ್ಳುವಂಥದ್ದು, ಮುಖ್ಯಮಂತ್ರಿ ಬದಲಾಗ್ತಾರೋ ಅನ್ನುವಂಥ ವಿಚಾರ, ಎಲ್ಲದರ ನಡುವೆ ಕೂಡ ಇವತ್ತಿನ ಫಲಿತಾಂಶ ಒಂದಷ್ಟು ಸೂಕ್ಷ್ಮತೆಯನ್ನು ಹೊಂದಿದೆ ಮತ್ತು ಒಂದಷ್ಟು ಕುತೂಹಲವನ್ನು ಕೂಡ ಹೊಂದಿದೆ. ಸೊ ನಾನು ಈ ಸಂದರ್ಭದಲ್ಲಿ ಪ್ರೇಮನಾಥ್ ಶೆಟ್ಟರೆ ಮತ್ತು ಸುಧಾಕರ್ ಜೈನ್ ಅವರೇ ಇವತ್ತಿನ ತನಕದ ಅವಲೋಕನದ ಪ್ರಕಾರ, ಯಾಕಂದರೆ ಪೂರ್ತಿ ಫಲಿತಾಂಶ ಕೈ ಸೇರಿಲ್ಲ, ಇನ್ನೂ ತಡವಾಗುತ್ತೆ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ನಲ್ಲಿ ಬ್ಯಾಲೆಟ್ ಪೇಪರ್ ಮೇಲೆ ನಡೆಯುತ್ತೆ, ಮತ್ತು ಅಲ್ಲಿ ರಿಸರ್ವ್ ಕ್ಯಾಟಗರಿದು ಅದು ಪುನಃ ಅದರಲ್ಲಿ ಆಯ್ಕೆ ಮಾಡಲಿಕ್ಕೆ ಒಂದಷ್ಟು ಬೇರೆ ತಾಂತ್ರಿಕ ಕಾಲಾವಕಾಶಗಳು ಬೇಕಾಗುತ್ತೆ. ಸೊ ಈ ಎಲ್ಲ ಕಾರಣದಿಂದಾಗಿ ಪೂರ್ತಿ ಫಲಿತಾಂಶ ಬರಲಿಕ್ಕೆ ಒಂದಷ್ಟು ಟೈಮ್ ಹೋಗುತ್ತೆ. ಆದರೂ ಕೂಡ ಈಗಾಗಲೇ ಬಂದಿರುವಂಥ ಒಂದಷ್ಟು ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಕರ್ನಾಟಕದಲ್ಲಿ ಆಡಳಿತಾರೂಢ BJPಗೇ ಒಲವು ಜಾಸ್ತಿ ಇದೆ, ಅಥವಾ BJP ಬೆಂಬಲಿತ ಅಭ್ಯರ್ಥಿಗಳ ಗೆಲುವು ಅಥವಾ ಆ ಸಂಖ್ಯೆ ಜಾಸ್ತಿ. ಎರಡನೇದು ಕಾಂಗ್ರೆಸ್
ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಉಂಟು. ಮತ್ತು ಸ್ವಾಭಾವಿಕವಾಗಿ ಹೌದು, ಇವತ್ತಿನ ಏನು ಫಲಿತಾಂಶ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಇವತ್ತು ಇದು ಏನು ಮತ ಎಣಿಕೆ ಕೇಂದ್ರಗಳಲ್ಲಿ ಎಣಿಕೆ ನಡೀತಾ ಇರೋದು. ನೀವು ಹೇಳಿದಾಗ ಬ್ಯಾಲೆಟ್ ಪೇಪರ್ನಲ್ಲಿ ಹೌದು ನಡೀತಾ ಉಂಟು. ಸೊ ಪ್ರಥಮ ಸ್ಥಾನ ಸ್ವಾಭಾವಿಕವಾಗಿ ಆಡಳಿತಾರೂಢ ಬಿಜೆಪಿಯ ಕೈಯಲ್ಲಿದೆ. ಜೊತೆಗೆ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್, ಮೂರನೇ ಸ್ಥಾನದಲ್ಲಿ JDS ಇದೆ. ಮತ್ತು ಒಂದಷ್ಟು ಕಡೆ SDPI ಅವರು ಪ್ರಾಬಲ್ಯ ಸಾಧಿಸ್ತಾ ಇದ್ದಾರೆ. ಸೊ ಇದು ಭಾರಿ ಇಂಟ್ರೆಸ್ಟಿಂಗ್ ವಿಚಾರ. ಇದು ಸುಧಾಕರ್ ಜೈನ್ ಅವರೇ, ಇವತ್ತಿನ ಈ ಒಂದು ಫಲಿತಾಂಶ, ಈಗ ನಾನು ಹೇಳಿದೆ ಆಗಾಗಲೇ ಇಷ್ಟರಲ್ಲಿ ಹೇಳಿದೆ, ಆಡಳಿತಾರೂಢ BJP ಸ್ವಾಭಾವಿಕವಾಗಿಯೇ ಮೇಲ್ಗೈ ಸಾಧಿಸಿದೆ. ಇದು ಯಡಿಯೂರಪ್ಪ ಅವರಿಗೆ ಒಂದಷ್ಟು ಬಲ ತಂದು ಕೊಡಬಹುದು ಅಂತ ಅನಿಸುತ್ತಾ? ಇದು ಖಂಡಿತ. ಈಗ ಆಡಳಿತಾರೂಢ ಪಕ್ಷದಲ್ಲಿ ಜನಗಳಿಗೆ ಆಶ್ವಾಸನೆ ಜಾಸ್ತಿ ಕೊಡ್ತಾ ಇರ್ತಾರೆ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ 5 ವರ್ಷ ಹೇಗಾದ್ರು ಅವರಿಗೆ ಒಂದು ಬದುಕಲಿಕ್ಕೆ ಒಂದು ಎಲ್ಲ ಪ್ರತಿನಿಧಿಗಳಿಗೆ ಒಂದು ಅವಕಾಶ ಸಿಗ್ತದೆ ನೋಡಿ. ಅದಕ್ಕೋಸ್ಕರ ಈ ಜನಗಳು ಉಂಟಲ್ಲ, ಹೆಚ್ಚಿನವರು ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ, ಇದ್ರೂ ಇದನ್ನು ಯೋಚನೆ ಮಾಡೋದಿಲ್ಲ. ಈ ಚುನಾವಣಾ ಸಮಯದಲ್ಲಿ ಕೊಡುವಂತ ಆಶ್ವಾಸನೆಗಳು ಜಾಸ್ತಿ ಆಗುತ್ತೆ. ಮತ್ತೆ ರಾತ್ರಿ ಹೊತ್ತು ಹೋಗಿ ಹಣದ ಆಮಿಷ ಕೊಡೋದು, ಡ್ರಿಂಕ್ಸ್ ಕೊಡೋದು, ಇದರಿಂದೆಲ್ಲ ಜನಗಳನ್ನು ಒಂದು ಆಕರ್ಷಣೆ ತಗೊಂಡೊಯ್ತಾರೆ. ಯಾವ್ದು 1-2 ದಿನದಲ್ಲಿ ಮಾಡೋ ಕೆಲಸ ಇದು. 1-2 ದಿನದಲ್ಲಿ. ಆದ್ರೆ 5 ವರ್ಷ ನಮಗೆ ಒಳ್ಳೆ ಪ್ರತಿನಿಧಿ ಬೇಕು ಅಂತ ಯಾರು ಯೋಚನೆ ಮಾಡೋದಿಲ್ಲ ಮತದಾರರು. ಇದನ್ನು ಯೋಚನೆ ಮಾಡಬೇಕು. ಒಳ್ಳೆ ಅಭ್ಯರ್ಥಿಗಳು ಬೇಕು. ನಮ್ಮ ಗ್ರಾಮ, ನಮ್ಮ ಪಂಚಾಯತ್, ನಮ್ಮ ಇಲ್ಲಿಂದ ಹಿಡಿದು ನಮ್ಮ ರಾಜ್ಯವರೆಗೆ ನಾವೊಂದು ಒಳ್ಳೆಯ ಒಂದು ಆಡಳಿತವನ್ನು ಕೊಡಬೇಕು. ಈ ಫಸ್ಟ್ ಇದರಿಂದಲೇ ತಳಮಟ್ಟದಿಂದ, ನಮ್ಮ ಗ್ರಾಮ ಪಂಚಾಯತ್ ತಳಮಟ್ಟದಿಂದ ನಮ್ಮ ರಾಜ್ಯಕ್ಕೆ ಸ್ಟಾರ್ಟ್ ಆಗ್ತದೆ. ರಾಜಕೀಯ ಬುನಾದಿ ಇದು. ಇದಕ್ಕೆ ಎಲ್ಲ ರಾಜಕೀಯ ಪಕ್ಷದವರು ಒಂದೊಂದು ರೀತಿಯ ಆಶ್ವಾಸನೆಗಳನ್ನು ಜನಕ್ಕೆ ಕೊಡ್ತಾರೆ. ಮಾಡ್ಲಿಕ್ಕೆ ಆಗದೇ ಇರುವಂತಹ ಆಶ್ವಾಸನೆಗಳನ್ನು ಕೊಡ್ತಾರೆ. ಈಗ ಹಿಂದಿನ ಚುನಾವಣೆಯಲ್ಲಿ ಮಾಡಿದಂತ ಆಶ್ವಾಸನೆಗಳನ್ನು ಅರ್ಧದಷ್ಟು ಸಹ ಇನ್ನೂ ಪೂರೈಕೆ ಮಾಡಲಿಲ್ಲ. ಜನ ಯೋಚಿಸುವುದಿಲ್ಲ. ಇದನ್ನು ಹೇಳಿದ ಕೂಡಲೇ ಫಂಡ್ಸ್ ಇಲ್ಲ ಗೌರ್ಮೆಂಟ್ ಅಲ್ಲಿ, ಕರೋನಾದಿಂದ ಗೌರ್ಮೆಂಟ್ ಲಾಸ್ ಆಗಿದೆ, ಅದಾಗ್ಲಿಲ್ಲ ಇದಾಗ್ಲಿಲ್ಲ. ರೈತರಿಗೆ ನೋಡಿ 2 ವರ್ಷದಿಂದ ಸಿಗುವಂತ ಕೊಳೆ ರೋಗದ ಪರಿಹಾರ ಇಷ್ಟುವರೆಗೂ ಕೊಡ್ಲಿಲ್ಲ. ಆಶ್ವಾಸನೆ ಮಾತ್ರ ಕೊಡುದು. ಯಾವತ್ತೋ ಕುಮಾರಸ್ವಾಮಿ ಅವ್ರ ನಮ್ಮ ಮೀಟಿಂಗ್ ಕರೆದು ನಿಮಗೆ 2 ಲಕ್ಷ ರೂಪಾಯಿ ಇದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮನ್ನಾ ಮಾಡ್ತೇವೆ, 1 ಲಕ್ಷ ರೂಪಾಯಿ ಸಹಕಾರಿ ಬ್ಯಾಂಕಲ್ಲಿ ಮನ್ನಾ ಮಾಡ್ತೇವೆ ಅಂತ ಹೇಳಿ ಹೇಳಿದ್ರು. ಯಾರು? ನಮ್ಮ ಕುಮಾರಸ್ವಾಮಿ ಅವರು ನಮ್ಮನ್ನು ಕರೆದಿದ್ರು. ಅದಕ್ಕೆ ನಾವು ಹೋಗಿದ್ದೇವೆ, ನಾವು ಅಟೆಂಡ್ ಆಗಿದ್ದೇವೆ, ಎಲ್ಲ ಮಾತುಕತೆ ಆಗಿ ಓಕೆ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಅಲ್ಲಿ ವಿಧಾನಸೌಧದಲ್ಲಿ ಮತ್ತೆ ಮಾಡಿದ್ದೇ ಬೇರೆ. ಅದಕ್ಕೆ 1000 ಗೈಡ್ಲೈನ್ಸ್ಗಳನ್ನೆಲ್ಲ ತಂದು ಕೊಟ್ಟು ಕೊನೆಗೆ ಯಾರಿಗೂ ಆ ಮನ್ನಾದ ಲಾಭ ಪ್ರಯೋಜನ ಆಗ್ಲಿಕ್ಕೆ ಆ ಗೈಡ್ಲೈನ್ಸ್ ಹೋಗಿ ಇಟ್ಕೊಂಡು ಆ ಪ್ರಕಾರ ಒಂದು ಬ್ಯಾಂಕಿನವರು ನಿಮಗೆ ಏನು ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ರೈತನಿಗೆ ಅದರಿಂದ ಪ್ರಯೋಜನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ರೈತನಿಗೆ ಪ್ರಯೋಜನ ಆಗುವಂತ ವಿಚಾರನೇ ಅಲ್ಲಿ ಬರಲಿಲ್ಲ. ಈ ರೀತಿ ಆಶ್ವಾಸನೆಗಳನ್ನೇ ಕೊಡುವ ಸರ್ಕಾರಗಳು ಬಂದು ಜನಗಳಿಗೆ ಏನು ಒಳ್ಳೇದಾಗ್ತದೆ ಹೇಳಿ? ಜನಗಳಿಗೆ ಇದರಿಂದ ಒಳ್ಳೇದಾಗೋದಿಲ್ಲ. ಈ ಹಣ ಕೊಟ್ಟವನಿಗೆ, ಹಣ ತಗೊಂಡವನಿಗೆ, ಡ್ರಿಂಕ್ಸ್ ತಗೊಂಡವನಿಗೆ 2 ದಿನ ಮಜಾ ಇರ್ತಾನೆ, 5 ವರ್ಷ ಮತ್ತೆ ಅವನೇ ಅನುಭವಿಸ್ಬೇಕು. ಈಗ ಹಾಗೆ ಆಗಿದೆ ಪರಿಸ್ಥಿತಿ. ಈಗ ಮತ್ತೆ ಆಡಳಿತಾರೂಢ ಪಕ್ಷಕ್ಕೆ ಜನಗಳು ಹೆಚ್ಚು ಹುಚ್ಚೆದ್ದುಕೊಂಡಿದ್ದು. ಮತ್ತೆ ಯುವಕರು ಶಾಲ್ ಹಾಕಿಕೊಂಡು ಎಲ್ಲಾ ಕಡೆ ಓಡಾಡುದು. ಇದರಿಂದ ಜನರನ್ನು ಹೆಚ್ಚು ಆಕರ್ಷಣೆ ಮಾಡ್ತಾರೆ. ಆ್ಯಕ್ಚುಲಿ ನಾವೆಲ್ಲ ಈಗ ನಮ್ಮ ಪಂಚಾಯತ್ ಚುನಾವಣೆ ಹತ್ತಿರ ಎಲ್ಲ ಈಗ ಜನಗಳ ಮನೆ ಬಾಗಿಲಿಗೆಲ್ಲ ಹೋಗ್ತಾರೆ ಭಿಕ್ಷೆ ಬೇಡುವಾಗೆ ಓಟಿಗೆ. ಎಲ್ಲ BJPಗಳಲ್ಲಿ ಯುವಕರೇ ತುಂಬಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ 4 ಜನ 5 ಜನ ಸಹ ಇಲ್ಲ. ಕಾಂಗ್ರೆಸ್ನಲ್ಲಿ ಇರುವಂತವರು ಒಂದಷ್ಟು ಅಳಬರು ಅಲ್ಲ. ನಿಜವಾಗಿ ಆದ್ರೆ ಇದು ಜನಗಳು ನಿಜವಾಗಿ ಮೊದಲಿನ ಹಾಗೆ ಆದ್ರೆ ಒಂದು ಒಳ್ಳೆಯ ಪ್ರತಿನಿಧಿಗಳನ್ನು ಆರಿಸಿ ಒಂದು ಹಕ್ಕು ಜನಗಳಿತ್ತು. ಈ ರಾಜಕೀಯ ಪಕ್ಷಗಳು, ಚುನಾವಣಾ ಆಯೋಗ ಹೇಳ್ತು ಏನು ಇದು ಯಾವುದು ನಿಮ್ಮ ಇದು ಮಾಡಬಾರ್ದು, ಪಕ್ಷದ ಸಿಂಬಲ್ ಹಾಕಬಾರ್ದು, ಮತ್ತೆ ವಿಜಯೋತ್ಸವ ಆಚರಿಸಬಾರ್ದು. ಎಲ್ಲ ಚುನಾವಣೆ ಆಗಿ ಹೊರಟದೆ. ಆದ್ರೆ ಇಲೆಕ್ಷನ್ ಆಗಿ ಕೌಂಟಿಂಗ್ ಆಗುವಾಗ ಅದು ವಿಷಯ ಬೇರೆ ಒಂದು ನಾವು ನೋಡ್ಕೊಂಡು ಬಂದ್ವಿ. ವಿಜೃಂಭಣೆಗಳು ನಡೀತಾ ಇದ್ದಾವೆ ನೋಡಿ. ಒಂದು ಕಡೆಯಲ್ಲಿ ನಾನು ಈಗ ಕೇಳಿದೆ, ಯಾರ ಫ್ರೆಂಡ್ ಹೇಳಿದ್ರು,
ಉಜಿರೆಯಲ್ಲಿ ಸ್ವಲ್ಪ ಗಲಾಟೆ ಆಯಿತು, ಹೌದು ಹೌದು ಗೋಲಿಬಾರ್ ಆಯಿತು. ಇದೆಲ್ಲ ರಾಜ್ಯಕ್ಕೆ ಪ್ರೇರಿತವಾಗಿ ಮಾಡ್ತಾ ಇರ್ತಾರೆ, ಮಾಡಿಸ್ತಾರೆ ಹಿಂದಿನಿಂದ. ಈ ತರದೆಲ್ಲ ವಾತಾವರಣ ಈ ರಾಜಕೀಯದಲ್ಲಿ ಈಗ ನಡೀತಾ ಉಜಿರೆಯಲ್ಲಿ ಏನು SDP ಅವರು ಅಲ್ಲಿ ಏನು ಜಯಘೋಷ ಹಾಕುವಾಗ ಪಾಕಿಸ್ತಾನ ಪರ ಘೋಷಣೆ ಹಾಕಿದ್ರು ಅಂತ ಒಂದು ಏನು ಅಸ್ಪಷ್ಟವಾದಂತ ಒಂದು ಇದು ಏನು ವಿಡಿಯೋಗಳು ಅದು ಯಾರು ಹೇಳಿದ್ದಾರಾ ಅಥವಾ ಇದ್ದದ್ದು ಹೌದಾ ಅನ್ನೋದು ಇನ್ನು ಸ್ಪಷ್ಟ ಆಗಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಇಂಥ ಪ್ರಕರಣಗಳನ್ನು ಹಿಂದೆ ನೋಡಿದ್ದೇವೆ. ಕೊನೆಗೆ ನೋಡುವಾಗ ಅದು ಎಡಿಟೆಡ್ ವರ್ಷನ್ ಅಥವಾ ಏನೋ ಅಸ್ಪಷ್ಟ ಯಾವುದೋ ಏನು ಮಾತಾಡಿರ್ತಾನೆ. ಸೊ ನೀವು ಹೇಳಿದಾಗೆ ಅದಕ್ಕೆ ಲಿಂಕ್ ಮಾಡ್ತಾರೆ ಮತ್ತೆ ಒಂದಷ್ಟು ಹುಡುಗರು, ಬಿಸಿ ರಕ್ತದ ಹುಡುಗರು ಬಂದಿರ್ತಾರೆ, ಮತ್ತೆ ಅಲ್ಲಿಂದ ಗಲಾಟೆಗೆ ಕಾರಣ ಆಗುತ್ತೆ. ಇದು ಪ್ರೇಮನ ಶೆಟ್ಟರ್ ಆರಂಭದಲ್ಲಿ ಹೇಳಿದ್ರಲ್ಲ, ಹಳ್ಳಿಯಲ್ಲಿ ಒಂದು ವೈಷಮ್ಯವನ್ನು ಹುಟ್ಟುಹಾಕುವಂತ ವೇದಿಕೆ ಬಿತ್ತುವಂತ ಇದು ಅವಕಾಶ ಇದೆ ಈ ಸಮಯ, ಈ ಪಂಚಾಯತ್ ಚುನಾವಣೆ. ಆಕ್ಚುಲಿ ದೇಶದ ರಾಜಕೀಯ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಆಕ್ಚುಲಿ ಇದು ಸುಧಾಕರ್ ಜೈನ್ ಅವರೇ ಮತ್ತು ಪ್ರೇಮನ ಶೆಟ್ಟರೆ ಈ ಗ್ರಾಮ ಪಂಚಾಯತನ್ನು ಮಾಡುವಾಗ ಅಥವಾ ಮೊದಲದು ಏನು ಮಂಡಲ್ ಪಂಚಾಯತ್ ಅಂತೆಲ್ಲ ಇತ್ತು, ಭಾರಿ ಒಂದು ಆದರ್ಶ ಮತ್ತೊಂದು ಒಳ್ಳೆಯ ಏನು ನಡೆಯಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ಗ್ರಾಮದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇತ್ತು. ಇನ್ನೊಂದು ಒಳ್ಳೆಯ ವ್ಯಕ್ತಿತ್ವದ ರಾಜಕೀಯ ವೇದಿಕೆ ಇಲ್ಲಿಂದಲೇ ಸೃಷ್ಟಿಯಾಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರು. ಹೌದು, ಮತ್ತೊಂದು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುವಂಥ ಒಂದು ಏನು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಅನಂತರ ತಾಲೂಕು ಪಂಚಾಯತ್ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಹಂತವಾಗಿ. ಸೊ ಇಲ್ಲಿ ಅಧಿಕಾರ ವಿಕೇಂದ್ರದ ಏನು ಮೂಲ ಕೇಂದ್ರ ಇವತ್ತು ಏನು ಅವತ್ತು ಅದನ್ನು ಜಾರಿ ಮಾಡಿದವರ ಏನು ಪರಿಕಲ್ಪನೆಗೆ ಆದರ್ಶ ವ್ಯಕ್ತಿತ್ವ ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಗ್ರಾಮ ಪಂಚಾಯತ್ ಚುನಾವಣೆ ಜಾರಿಗೆ ಬಂತು. ಇಲ್ಲಿ ಇವಾಗ ಏನಾಗಿದೆ ಅಂದ್ರೆ ಹಿರಿಯಕ್ಕನ ಶಾಲಿ ಮನೆ ಮಂದಿಗೆಲ್ಲ ಅಂತ ಮೇಲ್ಗಡೆ ಏನ್ ನಡೀತದೆ ಅದನ್ನು ಈ ಬುಡ ತಳಮಟ್ಟದಲ್ಲಿ ತಂದಿದ್ದಾರೆ ಈಗಿನ ಯುವ ಜನಾಂಗ. ಇದೇ ಒಂದು ರಾಜಕೀಯ ದೊಡ್ಡ ವೇದಿಕೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಇಲ್ಲಿಂದ ಹೋಗಿದ್ರೆ ನಾವು ಅಸೆಂಬ್ಲಿಗೆ ಹೋಗುದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇವರು ಇನ್ನು 5 ವರ್ಷ ಸಿಗುವುದಿಲ್ಲ. ಪ್ರೇಮನ ಶೆಟ್ರೆ, ಈಗ ಅಸೆಂಬ್ಲಿಗೆ ಹೋದವರು ಒಂದಷ್ಟು ಜನ ಇದು ಸುಧಾಕರ್ ಜೈನರು ಹೇಳಿದ್ರಲ್ಲ ಸುಮ್ಮನೆ ಭರವಸೆ ಕೊಡೋದಂತ, ಬಹುಶಃ ಇವರು ಕೂಡ ಅದನ್ನೇ ಕಾಪಿ ಮಾಡ್ತಾರೆ. ಇವರು ತಲೆಯಲ್ಲಿ ಈಗ ಅದು ಇದೆ. ಈಗ ಇಲ್ಲಿ ಗೆದ್ರೆ ನಾನು ಸೀದಾ ಅಸೆಂಬ್ಲಿ 3ನೇ ಮಾಡಿಗೆ ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಏನೋ ಹುಡುಗರು. ಆದ್ರೆ ಇನ್ನು ಗೆದ್ದು ಬಂದವನು ಯುವಕರು ಇವತ್ತು ಎಲ್ಲ ಯೂತ್ಗಳು ಇವತ್ತು ಕ್ಯಾಂಡಿಡೇಟ್ಗಳಾಗಿದ್ದಾರೆ. ಇವರು ಇನ್ನು 5 ವರ್ಷ ಜನಗಳಿಗೆ ಸಿಗೋದಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳು ಇವರು ವಾರ್ಡಲ್ಲಿ ಇವರು ಮಾಡೋದಿಲ್ಲ. ಇವರು ರಾಜಕೀಯ ವ್ಯಕ್ತಿಗಳ ಹಿಂದೆ ಓಡಾಡೋದು, ಅವರ ಕೆಲಸ ಕಾರ್ಯಗಳು ಮಾಡೋದು. ಸಾಮಾನ್ಯ ಒಬ್ಬ ಶೋಷಿತ ಒಬ್ಬ ಕಟ್ಟಕಡೆ ವ್ಯಕ್ತಿಯ ಕೆಲಸ ಇವರು ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ. ಇವ್ರಿಗೆ ನಾವು ಮತ ಹಾಕಬೇಕು. ಈಗ ಮತ ಹಾಕುವವರು ಆಲೋಚನೆ ಮಾಡಬೇಕು, ಹಿಂದೆ 5 ವರ್ಷ ಏನು ಮಾಡಿದ್ದಾರೆ, ಈಗ ಬದಲಾವಣೆ ಮಾಡಿದರೆ ಏನು, ಎಷ್ಟು ಒಳ್ಳೇದಾಗ್ಬೋದು. ಒಂದು 5 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಿಕೊಂಡು ಅದನ್ನು ಏನು ಒಳ್ಳೆಯದಾಗ್ತದೆ. ಹಿಂದಿನ ಗೌರ್ಮೆಂಟ್ಸ್, ಈ ಹಿಂದಿನ ಸರ್ಕಾರ, ಹಿಂದಿನ ಪಂಚಾಯತ್ ಇವರು ಅಧ್ಯಕ್ಷರು ಅಥವಾ ಅದಕ್ಕೆ ಬೇಕಾದ ಸದಸ್ಯರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಆತ ಇನ್ನು ಮುಂದೆ ಬರುವಂಥ ಅವರು ಎಂತ ಮಾಡ್ತಾರೆ. ಈ ತಾಳ್ಮೆ ಮತದಾರರಲ್ಲಿ ಬೇಕು. ಜನರನ್ನು ಚೇಂಜ್ ಮಾಡಬೇಕು. ಒಂದು ಪಕ್ಷ ಅಲ್ಲ ಇದರಲಿಲ್ಲ, ಆದರೂ ಜನಗಳನ್ನು ಚೇಂಜ್ ಮಾಡಬೇಕು. ಇಲ್ಲಿ ಜನಗಳನ್ನು ಚೇಂಜ್ ಮಾಡ್ತಾರೆ. ಹೇಗಂತ ಹೇಳಿದ್ರೆ, ಗಂಡನಿಗೆ ಈ ಬಾರಿ ರಿಸರ್ವೇಷನ್ ಅಲ್ಲಿ ಸೀಟ್ ಸಿಗದಿದ್ದರೆ ಅವನ ಹೆಂಡತಿಗೆ, ಸೊ ಹೆಂಡತಿಗೆ ಕೂಡ ಮಕ್ಕಳು ಎಲ್ಲ ರಾಜಕೀಯ ಸಹೋದರ ಸಹೋದರಿಯರಿಗೆ. ಎಸ್ ನಾವು ಇನ್ನಷ್ಟು ವಿಚಾರಗಳನ್ನು ಮಾತಾಡಬೇಕಿದೆ. ಈ ಮಧ್ಯೆ ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶದ ಒಂದು ವಿಶ್ಲೇಷಣೆ ಜೊತೆಗೆ ಇವತ್ತು ದಿಲ್ಲಿನಲ್ಲಿ ರೈತರ ಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೆದಿರುವಂಥ ಮಾತುಕತೆ ವಿಚಾರ ಕೂಡ ನಾವು ಮಾತಾಡ್ತೇವೆ. ಈಗ ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಇವತ್ತು ನಾವು ಏನು ಕೇಂದ್ರದಲ್ಲಿ ಅಂದರೆ ಡೆಲ್ಲಿನಲ್ಲಿ ಇವತ್ತು ರೈತ ಮುಖಂಡರ ಜೊತೆಗೆ ಮತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥ ಮಾತುಕತೆಯ ಒಂದು ನಿರ್ಣಾಯಕ ದಿನ ಇವತ್ತು. ಆ ವಿಚಾರವಾಗಿ ಕೂಡ ನಾವು ಮಾತಾಡ್ತೇವೆ. ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಏನು ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಉಂಟು. ಈ ವಿಚಾರ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ರೈತ ಮುಖಂಡರಾಗಿರುವಂಥ ಬೆಳ್ತಂಗಡಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಜೈನ್ ಅವರು, ಜೊತೆಗೆ ಬಂಟ್ವಾಳ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಪ್ರೇಮನ ಶೆಟ್ಟಿ ಬಾಳ್ತಿಲ ಅವರು ಇದ್ದಾರೆ. ಇಬ್ಬರು ಕೂಡ ರಾಜಕೀಯ ಹಿನ್ನೆಲೆಯಲ್ಲಿ ಇವತ್ತಿನ ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶವನ್ನು ಮತ್ತು ಜೊತೆಗೆ ರಾಜಕೀಯದ ಹೊರತಾಗಿ ಈ ಒಂದು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿನ ಮಹತ್ವ ಏನು, ಅದು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು, ಈ ವಿಚಾರ ಕೂಡ ಅವರು ಮಾತಾಡ್ತಾರೆ. ಬಹುಮುಖ್ಯವಾಗಿ ರೈತರ ಹೋರಾಟ ಅಥವಾ ರೈತರ ಇವತ್ತಿನ ಮಾತುಕತೆ ಬಗ್ಗೆ ಕೂಡ ಇವತ್ತಿನ ನಮ್ಮ ಈ ಒಂದು ಮಾತುಕತೆ ನಡೀತಾ ಉಂಟು. ವೀಕ್ಷಕರೇ, ಈ ನಡುವೆ
ಇವತ್ತು ಏನು ಡೆಲ್ಲಿನಲ್ಲಿ ಇಡೀ ಅಖಿಲ ಭಾರತ ಮಟ್ಟದ 40 ರೈತ ಸಂಘಟನೆಯ ಪ್ರತಿನಿಧಿಗಳ ಜೊತೆಗೆ ಕೇಂದ್ರ ಸರ್ಕಾರ ಮಾತುಕತೆ ಕರೆದಿತ್ತು ಮತ್ತು ಇಡೀ ದೇಶದಲ್ಲಿ ಒಂದು ಬಹುದೊಡ್ಡ ನಿರೀಕ್ಷೆ ಇತ್ತು. ಇದು ಅತ್ಯಂತ ನಿರ್ಣಾಯಕವಾದ ಏನು ಮಾತುಕತೆ ಹೌದು, 6ನೇ ಸುತ್ತಿನ ಮಾತುಕತೆ ಅಂತ. ಸೊ ಈಗ ಸುಮಾರು 5 ತಾಸು ಈ ಒಂದು ಮಾತುಕತೆ ನಡೆದಿದೆ. ಈಗಷ್ಟೇ ಈ ಒಂದು ಮಾತುಕತೆ ಏನು ಮುಕ್ತಾಯಗೊಂಡಿದೆ. ಕೇಂದ್ರ ಸರ್ಕಾರದ ಪರವಾಗಿ ಪಿಯೂಷ್ ಗೋಯಲ್ ಅವರು ಮತ್ತು ನರೇಂದ್ರ ಸಿಂಗ್ ತೋಮರ್ ಅವರು ಈ ಒಂದು ಮಾತುಕತೆಯನ್ನು ನಡೆಸಿಕೊಟ್ಟಿದ್ದರು. ಬಟ್ ಏನು ರೈತ ಸಂಘದ ನಿಮ್ಮ ಪ್ರತಿನಿಧಿಗಳು ಅಥವಾ ಮುಖಂಡರು ಏನಿದ್ದಾರೆ ಅವರು ಈ ಹಿಂದೆ ಇದ್ದಾಗೆ ಇವತ್ತು ಕೂಡ ಸ್ಟಬರ್ನ್ ಆಗಿ ಅವರ ನಿಲುವನ್ನು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಬೇಡಿಕೆ 3 ಕೃಷಿ ಮಸೂದೆಗಳನ್ನು ಹಿಂಪಡಿಬೇಕು. ಇದರ ಹೊರತಾಗಿ ವಿದ್ಯುತ್ ಖಾಸಗೀಕರಣ ಕಾಯ್ದೆ ಕೂಡ ಪ್ರಸ್ತಾಪದಲ್ಲಿದೆ, ಅದನ್ನು ಕೂಡ ಕೈ ಬಿಡಬೇಕು. ಅದನ್ನು ಕೈ ಬಿಟ್ಟಿದ್ದಾರೆ ಹೌದು. ಸೊ ಈ ನಡುವೆ ಕೇಂದ್ರ ಸರ್ಕಾರ ಹೇಳಿದೆ ನಾವು 3 ಮಸೂದೆಯನ್ನು ಕೂಡ ಹಿಂಪಡೆಯುವುದಿಲ್ಲ, ಆದರೆ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ನಾವು ಒಂದು ಸಮಿತಿಯನ್ನು ಮಾಡ್ತೇವೆ ಅಂತ. ಹೌದೌದು, ನಿಮ್ಮ ಅಭಿಪ್ರಾಯಗಳೇನುಂಟು, ನಿಮ್ಮ ಬೇಡಿಕೆಗಳುಂಟು, ಈ ಎಲ್ಲ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕೆ ಸಮಿತಿ ಮಾಡ್ತೇವೆ ಅಂತ. ಸೊ ಬಟ್ ಏನು ನಿಮ್ಮ ರೈತ ಮುಖಂಡರುಗಳು ಅದಕ್ಕೆ ಒಪ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ಮೂಮೆಂಟಲ್ಲಿ ಈಗ ಏನು ನಿಮ್ಮ ನಾನು ಆಗಲೇ ಹೇಳಿದಾಗೆ ರೈತ ಸಂಘಗಳ ಪ್ರತಿನಿಧಿಗಳು 40 ಸಂಘಟನೆಯ ಪ್ರತಿನಿಧಿಗಳು ಇನ್ನೂ ಕೂಡ ಅಂತಿಮವಾದ ಒಂದು ನಿರ್ಧಾರವನ್ನು ಅವ್ರು ಪ್ರಕಟಿಸಬೇಕಾಗಿದೆ. ಯಾಕಂದರೆ ಸರ್ಕಾರದ ನಿಲುವನ್ನು ಈ ಮೊದಲು ಹೇಳಿದಾಗೆ ಸುಧಾಕರ್ ಜೈನ್ ಅವರೇ ಈಗ 5 ಸತತ ಮೀಟಿಂಗ್ಗಳಲ್ಲಿ ಕೂಡ ಕೇಂದ್ರ ಸರ್ಕಾರ ಅದನ್ನೇ ಹೇಳಿದ್ದು, ಪರಿಶೀಲನೆ ಮಾಡ್ತೇವೆ, ನಾವು ಹಿಂದಕ್ಕೆ ತಗೊಳ್ಳೋದಿಲ್ಲ, ಕಮಿಟಿ ಮಾಡ್ತೇವೆ ಅಂತ. ಇವತ್ತು ಕೂಡ ಅದನ್ನೇ ಹೇಳಿರುವಂಥದ್ದು. ಭಾರಿ ಒಂದು ಏನು ಬಾಟಲ್ ನೆಕ್ ಒಂದು ಸಂಘರ್ಷದಲ್ಲಿ ಉಂಟಿದು. ನಮಗೊಂದು ಆಸೆ ಇತ್ತು 2021ಕ್ಕೆ ಏನು ಸರ್ಕಾರಕ್ಕೆ ಒಂದು ಒಳ್ಳೆ ಮನಸ್ಸು ಮಾಡಿ ಒಂದು ಬದಲಾವಣೆ ರೈತರಿಗೆ ಮಾಡಬಹುದು, ವಿಶ್ವಾಸ ನಮ್ಗೆ ಇತ್ತು. ಇಷ್ಟ ಈ ದಿನದ ತನಕ ಇಷ್ಟ 5ನೇ ಸುತ್ತು, ಇವತ್ತು 6ನೇ ಸುತ್ತಿನ ಮಾತುಕತೆ ನಂತರ ನಮ್ಗೆ ಒಂದು ಆಸೆ ಇತ್ತು 2021ಕ್ಕೆ ಒಂದು ಬದಲಾವಣೆಯಾಗಿ ರೈತರನ್ನು ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ಅವರು ನಡೆಸ್ಕೊಡ್ತಾರೆ, ರೈತರ ಆಶ್ವಾಸನೆಗಳನ್ನು ಎಲ್ಲ ಈಡೇರಿಸಿಕೊಡ್ತಾರೆ ಎಂಬ ಭಾವನೆ ನಮಗೆಲ್ಲ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡುವಾಗ ಅದು ಬದಲಾವಣೆ ಆಗುವಂತ ವಿಚಾರ ಕಾಣುವುದಿಲ್ಲ ಅಲ್ವಾ ಪ್ರೇಮಾಕ್ಷ? ಹೌದೌದು. ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಏನು ನಿಮ್ಮ ರೈತ ಸಂಘದವರು ಅಥವಾ ರೈತ ಸಂಘಟನೆಯವರು ಕೇಳಿರುವಂಥ 3-4 ಬೇಡಿಕೆಗಳಿದ್ದಾವೆ ಅಲ್ವಾ. ಒಂದು ಈ ಎಲ್ಲ ಮಸೂದೆಗಳನ್ನು ಹಿಂಪಡಿಬೇಕು ಅನ್ನುವಂಥ ಪ್ರಮುಖವಾದಂಥ. ಸೊ ಏನೋ 2 ಬೇಡಿಕೆಗಳನ್ನು ನಾವು ಏನು ಪರಿಶೀಲನೆ ಮಾಡ್ತೇವೆ ಅನ್ನೋದನ್ನು ಈಗ ಮಾಹಿತಿ ಬರ್ತಾ ಉಂಟು. ಸೊ ಅದು ಏನು ಅನ್ನೋದು ಇನ್ನು ಕೂಡ ಸ್ಪಷ್ಟವಾಗಿ ಇನ್ನಷ್ಟು ಬಹುಶಃ ಇನ್ನೊಂದಷ್ಟು 1 ತಾಸು ಬೇಕಾಗ್ಬೋದು. ಮತ್ತು ನಿಮ್ಮ ರೈತ ಸಂಘಗಳ ಪ್ರತಿನಿಧಿಗಳ ಅಭಿಪ್ರಾಯ ಕೂಡ ಬರಲಿಕ್ಕೆ. ಅಂದರೆ ಕೇಂದ್ರ ಸರ್ಕಾರ ರೈತರ ಪ್ರತಿನಿಧಿಗಳ ಅಥವಾ ರೈತರ ಹೋರಾಟದ 2 ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥ ತನಕ ಬಂದಿದ್ದಾರೆ ಜೈನ್ ಅವರೇ. ಅಂದರೆ ಪೂರ್ತಿಯಾಗಿ ಅವರು ಕೂಡ ಏನು ನೀವು ಕೇಳ್ತಾ ಇರುವಂತ ಬೇಡಿಕೆಗೆ ಬೇಡಿಕೆ ನಮ್ದಿದ್ದು ಸ್ವಾಮಿನಾಥನ್ ವರದಿ ಪ್ರಕಾರ MSP ಫಿಕ್ಸ್ ಆಗಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಕನಿಷ್ಠ ಬೆಂಬಲ ಬೆಲೆ ಅದು ಜಾರಿಗೆ ತರಬೇಕು. ಅದು ಶಾಸನಬದ್ಧವಾಗಿ ಜಾರಿಗೆ ಬರಬೇಕು ಅಂತ ಅದಕ್ಕೇನೋ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನ್ಯೂಸ್ ನೋಡಿದೆ ನಾನು. ಆದ್ರೂ ಕೂಡ ಖಾಸಗಿ ಕಂಪನಿಯನ್ನು ಕೂಡ ಅದನ್ನು ಪಾಲಿಸಬೇಕು ಅನ್ನೋ ಕಟ್ಟುನಿಟ್ಟಿನ ನಿರ್ಧಾರ ತಗೋತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ. ಆದ್ರೆ ನಮ್ಮ ಬೇಡಿಕೆ ಇರೋದು ಆ 3 ಕಾಯ್ದೆಗಳಿಂದ ನೀವು ಹಿಂಪಡಿಬೇಕು. ಅದು ಈಗಿನ ಹೊಸ ಮಾಹಿತಿ ಪ್ರಕಾರ ಜನವರಿ 4ಕ್ಕೆ ಮತ್ತೊಂದು ಸುತ್ತಿನ ಮಾತುಕತೆ ಅಂತ ಕೇಂದ್ರ ಸಚಿವ ತೋಮರ್ ಅವರು ಪ್ರಕಟ ಮಾಡಿದ್ದಾರೆ. ಈಗ ಅಂದರೆ ನಿಮ್ಮ ಏನು ರೈತರ ಮುಖಂಡರುಗಳ ಅಥವಾ ರೈತರ ಹೋರಾಟದ ಅಥವಾ ಒಟ್ಟು ಏನು ನಿಮ್ಮ ಬೇಡಿಕೆಗಳಿತ್ತು ಅದನ್ನು ಪೂರ್ಣವಾಗಿ ಅಲ್ಲಿ ಇವತ್ತು ಒಂದು ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ 4ನೇ ತಾರೀಕಿಗೆ ಮತ್ತೊಮ್ಮೆ 4ನೇ ತಾರೀಕಿಗೆ 2 ಗಂಟೆಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರ ರೈತರ ಏನು ಈ ಒಂದು ಹೋರಾಟದ ಪ್ರತಿನಿಧಿಗಳ ಜೊತೆಗೆ ಮಾತುಕತೆಗೆ ಏನು ದಿನ ಮತ್ತು ಸಮಯ ನಿಗದಿಪಡಿಸಿದೆ. ಇಟ್ ಮೀನ್ಸ್ ಅಂದರೆ ಇವತ್ತಿನ ತನಕ ಅಥವಾ ಈ ಕ್ಷಣ ತನಕ ಈ ರೈತರು 1-1.5 ತಿಂಗಳಿಂದ ಮಾಡಿಕೊಂಡು ಬಂದ ಬೇಡಿಕೆ ಅಥವಾ ಹೋರಾಟಕ್ಕೆ ಇನ್ನೂ ಕೂಡ ಸರ್ಕಾರ ಪೂರ್ತಿಯಾಗಿ ತಾರ್ಕಿಕವಾಗಿ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಏನು ನೀವು ರೈತ ಸಂಘದವರು ತೀರಾ ನಿರಾಶರಾಗಬೇಕಾಗಿ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಮತ್ತೆ ಕೂಡ ನಾವು ಮಾತುಕತೆಗೆ ತಯಾರಿದ್ದೇವೆ, ಮಾತುಕತೆ ಇನ್ನೊಮ್ಮೆ ಕುಳಿತು ಮಾಡುವ ಅನ್ನೋ ಒಂದು ವಿಚಾರವನ್ನು ಈಗ ಹೇಳ್ತಾ ಉಂಟು. ಜನವರಿ 4ಕ್ಕೆ 2ನೇ ತಾರೀಕು 2 ಗಂಟೆಗೆ ಅಂತ.
ಸೊ ಇವತ್ತು ಒಂದು ಮುಖ್ಯ ಕಾರಣನೂ ಇದೆ. ನಮ್ಮ ಅಖಿಲ ಭಾರತ ರೈತ ಸಮನ್ವಯ ಸಂಘರ್ಷ ಸಮಿತಿಯ ಕಮಿಟಿ ಏನಿದೆ, ಆ ಕಮಿಟಿ ಒಳಗಡೆ ಚರ್ಚೆ ಆಗಬೇಕು. ನಾವು ನಮ್ಮ ಮುಖಂಡರು ಏಕಾಏಕಿ ನಿರ್ಧಾರ ತಗೊಳ್ಳೋರಲ್ಲ. ಇಡೀ ದೇಶ ರೈತರ ಹಿತ ಕಾಯಕ್ಕೋಸ್ಕರ ಅವರು 1.5 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, 3 ರಾಜ್ಯಗಳವರು. ಅವರು ಇಡೀ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಜೊತೆ ಚರ್ಚೆ ಮಾಡಿ 4ನೇ ತಾರೀಕು ಮೀಟಿಂಗ್ಗೆ ಇವರು ಅವಕಾಶ ಕೇಳಿರ್ಬೋದು. ಇವತ್ತು ಏಕಾಏಕಿ ನಿರ್ಧಾರಕ್ಕೆ ಅವರು ಬರೋಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಅದು ಮೋದಿ ಅಮಿತ್ ಶಾ ಆದೇಶದಂತೆ ನಡೆಯುವ ಸಂಘಟನೆ ಅಲ್ಲ. ನಮ್ದು 147 ಸಂಘಟನೆಗಳು ಒಗ್ಗೂಡಿ ಈಗ ಅಖಿಲ ಭಾರತ ಐಕ್ಯ ಹೋರಾಟ ಸಮಿತಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸಂಘರ್ಷ ಸಮನ್ವಯ ಸಮಿತಿ ಬೇರೆ ಇದೆ. ಅದರಿಂದಾಗಿ ಅವರು ಏನಿದೆ, ಕೃಷಿ ಸಚಿವ ಇವತ್ತು ಪಿಯೂಷ್ ಗೋಯಲ್ ಬಂದ್ರು, ನರೇಂದ್ರ ಸಿಂಗ್ ಅವರು ಬಂದ್ರು. ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಅವ್ರು ಏನ್ ನಿರ್ಧಾರ ಅವರು ಸೂಚಿಸ್ತಾರೆ ಆ ಸೂಚನೆ ಮೇರೆಗೆ ಬಂದಿದ್ದಾರೆ. ಯಾಕಂದ್ರೆ ಇಡೀ ದೇಶ ನಡೀತಾ ಇರೋದು ಇಬ್ಬರು ವ್ಯಕ್ತಿಗಳ ಕೈಯಲ್ಲಿದೆ. ಯಾವುದೇ ಒಂದು ವಿಭಾಗದ ಒಬ್ಬ ಮಂತ್ರಿ ಮಾತಾಡ್ಬೇಕೆಂದ್ರು ಅವರ ಆದೇಶ ಇಲ್ಲದೆ ಅವ್ರು ಮಾತಾಡೋಗಿಲ್ಲ. ಅದರಿಂದ ಇವತ್ತು ಕೂಡ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅವ್ರ ಇಬ್ರು ಮಂತ್ರಿಗಳು ಬಂದಿದ್ದಾರೆ. ನಮ್ದು ಆ ತರ ಸಮಿತಿ ಅಲ್ಲ. ನಮ್ದು 147 ರೈತ ಸಂಘಟನೆಗಳು ಒಗ್ಗೂಡಿ ಸಮನ್ವಯ ಬಂದ್ರೇನೆ ನಾವು ಅದಕ್ಕೆ ಅಗ್ರೀಡ್ ಆಗುವಂತವ್ರು. ಅದರಿಂದಾಗಿ ಕಾಲಾವಕಾಶ ಕೇಳಿರ್ತಾರೆ ನಮ್ಮ ಮುಖಂಡರು. ಆದರೆ ಇದು ಸುಧಾಕರ್ ಜೈನ್ ಅವರೇ, ಸತತ 4-5 ಮೀಟಿಂಗ್ ತನಕ ಆಗಿತ್ತು. ಇವತ್ತು 6ನೇ ಮೀಟಿಂಗ್. ಇವತ್ತು ಒಂದು ಅಂತ ಹೇಳಿದ್ರೆ ಏನಾದರೂ ಒಂದು ಅಂತಿಮ ಡಿಸಿಷನ್ ಬರುವಂಥ ದಿನ ಆಗಿರುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ನಿರೀಕ್ಷೆ ಕೂಡ ಇತ್ತು. ಹೌದು, ಕೇಂದ್ರದ್ದು ಇತ್ತು, ನಮ್ಮ ರೈತರದ್ದು ಇತ್ತು, ರೈತ ಮುಖಂಡರದ್ದು ಇತ್ತು. ರೈತರಿಗೆ ಒಂದು ಸಂತೋಷ ದಿನ ಏನು ಬರ್ತದೆ ಅಂತ ನಾವು ಭಾರಿ ಆತುರದಿಂದ ಈ ಸ್ಟುಡಿಯೋ ಬರುವ ತನಕಲ್ಲೂ ನಾವು ಭಾರಿ ಆತುರದಿಂದ ಇವತ್ತಿನ ಮಹತ್ವದ ಸಭೆ ಇದು ಅಂತ ತಿಳ್ಕೊಂಡಿದೀವಿ. ಹಿಂಪಡಿತಾರೆ ಅಂತ, ಆದ್ರೆ ಅವ್ರು ಹಿಂಪಡೆಗೆ ರೆಡಿ ಇಲ್ಲ. ಮಾರ್ಪಾಡುಗಳು ಮಾಡ್ತೀವಿ, ಸಮಿತಿ ಮಾಡ್ತೀವಿ ಅಂತ ಹೇಳ್ತಾರೆ. ರೈತ ಮುಖಂಡರನ್ನು ಒಳಗೊಂಡಂತೆ ಒಂದು ಸಮಿತಿ ಮಾಡ್ತೀವಿ, ಅದ್ರ ಬಗ್ಗೆ ಚರ್ಚಿಸಿ ಆಮೇಲೆ ತೀರ್ಮಾನ ತಗೊಳ್ಳುವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏಕಾಏಕಿ ನಮ್ಮ ರೈತ ಮುಖಂಡರು ಒಪ್ಪಿಗೆ ಕೊಟ್ಟಿಲ್ಲ. ಇದು ಅದಕ್ಕೆ ಜನವರಿ 4ಗೆ ಇನ್ನೊಂದು ಸುತ್ತಿನ ಮಾತುಕತೆಗೆ ಮುಂದಾಗಿದ್ದಾರೆ. ಈಗ MSP ಸಹ ಸ್ವಾಮಿನಾಥನ್ ಆಯೋಗದ ಪ್ರಕಾರ MSP ಆದ್ರೂ ಒಂದು ಕರೆಕ್ಟ್ ಆಗಿ ನಿಗದಿ ಮಾಡಿದ್ರೆ ರೈತರು ತುಂಬಾ ಈ ಆತ್ಮಹತ್ಯೆ ಅದು ಇದು ಎಲ್ಲ ನಿಲ್ಬಹುದಿತ್ತು. MSP ವಿಚಾರದಲ್ಲಿ ಇವತ್ತಿನ ಈ ಒಂದು ಸಭೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮ ರೈತರ ನಿಯೋಗದ ಜೊತೆಗೆ ಈವನ್ ಖಾಸಗಿಯವರು ಪರ್ಚೇಸ್ ಮಾಡೋ ಸಂದರ್ಭದಲ್ಲೂ ಕೂಡ ನಾವು ಒಂದು MSP ಅನ್ನು ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿರುತ್ತೇವೆ, ಅದಕ್ಕೆ ಅನುಗುಣವಾಗಿಯೇ ಅವರು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಈವನ್ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಮಾಡಬೇಕು ಅನ್ನೋದನ್ನು ಇವತ್ತಿನ ಮಾತುಕತೆ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು. ಈಗ ನಾರ್ಮಲಿ ನೀವು ಏನು ಸರ್ಕಾರಿ ಮಂಡಿಗಳಲ್ಲೋ ಅಥವಾ APMC ಯಾರ್ಡ್ಗಳಲ್ಲೋ ಅಲ್ಲಿ ಇಲ್ಲಿ ಎಲ್ಲ ಅಥವಾ ಸರ್ಕಾರ ತೆರೆಯುವಂಥ ಖರೀದಿ ಕೇಂದ್ರಗಳಿದಾವಲ್ಲ, ಅಲ್ಲಿ ಎಲ್ಲ MSP ಖಂಡಿತವಾಗಿ ಒಂದು ಸರ್ಕಾರ ಹೇಳಿದ ನಂತರ ಅಥವಾ ನಿರ್ದೇಶನ ಕೊಟ್ಟ ನಂತರ ಜಾರಿ ಆಗುತ್ತೆ. ಆದರೆ ಎಲ್ಲ ಪ್ರೈವೇಟ್ ಏನು ಖರೀದಿದಾರರು ಮಾಡ್ತಾರೆ ಅಂತ ನಾವು ಇದುವರೆಗೆ ನಿರೀಕ್ಷೆ ಮಾಡಲಿಲ್ಲ ಅಥವಾ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಸರ್ಕಾರ ಅಂತ ಒಂದು ಭರವಸೆಗೆ ಕೊಟ್ಟಿದೆ. ಭರವಸೆ ಕೊಡ್ತಾ ಬಂದದ ಅವತ್ತಿಂದ ಇವತ್ತಿನ ಭರವಸೆನೇ ಕೊಟ್ಟದ, ಆಶ್ವಾಸನೆ ಕೊಟ್ಟದು ನಮಗೆ, ಬೇರೆ ಏನು ಮಾಡಲಿಲ್ಲ. ಈಗ ಸಹ ಭರವಸೆ ಅಥವಾ ಆಶ್ವಾಸನೆ ಅದು ಧೈರ್ಯ ಅಲ್ಲ ಮಾಡ್ತಾರೆ ಅನ್ಬೋದು. ಯಾಕೆಂದ್ರೆ ಎಲ್ಲ ಪ್ರತಿಯೊಂದು ನೀವು ಬೆಂಕಿಪಟ್ಟಣ ತಗೊಳ್ಳಿ, ಯಾವುದೇ ತಗೊಳ್ಳಿ, ಟೂತ್ ಪೇಸ್ಟ್ ತಗೊಳ್ಳಿ, MRP ಇದೆ. ನಮ್ಮ ರೈತರಿಗೆ ಎಲ್ಲಿ ಕೃಷಿ ಉತ್ಪತ್ತಿಗೆ ಯಾವುದಕ್ಕೂ MRP ನಿಗದಿ ಮಾಡಿಲ್ಲ. ಇವತ್ತು 400 ರೂಪಾಯಿ ಇದ್ರೆ ನಾಳೆ 200 ರೂಪಾಯಿ ಸಾಕ್ಬೋದು. ವರ್ತಕರು ಒಗ್ಗಟ್ಟಾಗಿ ರೇಟನ್ನು ಫಿಕ್ಸ್ ಮಾಡುದವರಿ, ಕಮ್ಮಿ ಮಾಡುದವರಿ, ಜಾಸ್ತಿ ಮಾಡುದವರಿ, ಕೃತಕ ಅಭಾವ ಸೃಷ್ಟಿ ಮಾಡುವವರು ಅವರೇ, ಎಲ್ಲ ಮಾಡುದವರಿ ವರ್ತಕರು. ಇದಕ್ಕೆ ಅಂದ್ರೆ ಅಲ್ಲಿ ಮೂಲದಲ್ಲಿ ಮತ್ತೆ ಆಯ್ತು ವರ್ತಕರು ಏನೋ ಸೃಷ್ಟಿ ಮಾಡಿಕೊಂಡ್ರು, ಅದು ಮೂಲದಲ್ಲಿ ರೈತನಿಗೆ ಸಿಗ್ತದಷ್ಟು. ಈಗ ನೀವು ಅಡಿಕೆ ಆಯ್ತು, ಬೇರೆ ಬೇರೆ ಮೂಲವಾಗಿ ಅದನ್ನು ಬೆಳೆಯುವಂತ ಶ್ರಮಪಟ್ಟು ಗದ್ದೆಯಲ್ಲಿ ಬೆಳೆದಂತ ರೈತನಿಗೆ ಎಷ್ಟು ಪರ್ಸೆಂಟೇಜ್ ಸಿಗ್ತದೆ? 25% ಸಿಗ್ತದೆ. 75% ಇನ್ನು ಬೇರೆಯವ್ರಿಗೆ ಪಾಲಾಗ್ತದೆ. ನೀವು ಕೂಲಿ ಕೊಡ್ಬೇಕು, ಕೂಲಿ ಹೈಯೆಸ್ಟ್ ಕೂಲಿಗೆ ರೇಟ್ ಆಗಿದೆ. ದಿನ ಮಜೂರಿ, ಅದನ್ನೆಲ್ಲ ಮಜೂರಿ ಎಲ್ಲ ಲೆಕ್ಕ ಹಾಕಿದ್ರೆ ಅದು ಎಷ್ಟು ಅಂತ ರೈತನಿಗೆ ಮಾತ್ರ ಗೊತ್ತು. ಬಾಕಿ ಜನಗಳಿಗೆ ಇದರ ವಿಚಾರ ಗೊತ್ತಾಗುದಿಲ್ಲ. ಎಷ್ಟು ರೇಟ್ ಉಂಟು ಅಂತ ಮಾತ್ರ ಜನ ಹೇಳ್ತಾರೆ ಬಿಟ್ರೆ ಅದು ಎಷ್ಟು ಪರಿಶ್ರಮದ ಬಗ್ಗೆ ಯಾರೂ ಲೆಕ್ಕ ಮಾಡೋದಿಲ್ಲ. ಅದು ಕಷ್ಟಪಟ್ಟಂತ ನಮ್ಮವರಿಗೆ ಮಾತ್ರ ಗೊತ್ತು. ನಾವು ಸಣ್ಣದಿರುವಾಗಲೂ ಈ ರೈತಾಪಿ ವರ್ಗದಲ್ಲಿ ಹುಟ್ಟಿ ಅದನ್ನೇ ಕಷ್ಟಪಟ್ಟು ಮೇಲೆ ಬಂದವರು ನಾವು.
ಸ್ವಲ್ಪ ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೆಳೆ ನಷ್ಟ ಬೆಳೆ ಆಗುತ್ತೆ. ಹೋಗ್ತದೆ, ಬೆಳೆ ನಷ್ಟ ಹೋಗ್ತದೆ. ಸ್ವಲ್ಪ ಕೀಟಗಳು ಬಂದ್ರೆ ಕೀಟಗಳು, ಮಳೆ, ನೀವು ಅಷ್ಟಿಷ್ಟಲ್ಲ, ಎಲ್ಲ ವಿಧದಲ್ಲೂ ರೈತನಿಗೆ ಒಂದು ಆತಂಕ ಯಾವಾಗಲೂ ಇರ್ತದೆ. ಭತ್ತದ ಬೆಳೆಗಾರರು ಕೂಡ ಅಡಿಕೆ ಜೊತೆಲಿ ಭತ್ತನೇ, ಅಡಿಕೆ ಭತ್ತ ಎಲ್ಲ ಮಾಡ್ತೇವೆ ನಾವು. ಆದ್ರೆ ಒಂದೊಂದು ಏಟು ನೋಡಿ ಈ ಸಲ ಈಗ ಸ್ಥಳೀಯವಾಗಿ ನಿಮಗೆ ಮತ್ತೆ ನವಿಲುಗಳ ಕಾಟ ನವಿಲು, ಇರುತ್ತದೆ, ಮಂಗ, ಅದು ಎಷ್ಟು ನಾವು ಅನುಭವಿಸ್ತೇವೆ ಅಂತ ಹೇಳಿದ್ರೆ ಅದು ನಮ್ಗೆ ಮಾತ್ರ ಗೊತ್ತು. ಅದರ ಕಷ್ಟ, ನಷ್ಟ, ನೋವು ಎಲ್ಲ. ಪೇಟೆಯಲ್ಲಿ ಕುಳಿತುಕೊಂಡವರಿಗೆ ಆಫೀಸ್ನಲ್ಲಿ ವರ್ಕ್ ಮಾಡೋರಿಗೆ ಏನು 40 ರೂಪಾಯಿ 400 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಗೊತ್ತಾದ್ರ ಪರಿಶ್ರಮ ಏನು, ಅದಕ್ಕೆ ಖರ್ಚು ಎಷ್ಟಾಗ್ತದೆ, ವೆಚ್ಚ ಎಷ್ಟಾಗ್ತದೆ ಅಂತ. ಆದ್ರೆ MSP ಅದು ಆಗಿದ್ರೆ ಸ್ವಲ್ಪ ನಾವು ಈ ಹೊಡೆತದಿಂದ ಪಾರಾಗಬಹುದಂತ ನಮ್ಮ ಯೋಚನೆ. ಹೌದು. ಈಗ ಖಂಡಿತವಾಗಿ ನೀವು ಹೇಳಿದಾಗೆ ಏನು ಅಕ್ಕಿಯನ್ನು ಖರೀದಿಸುವವರು ಅಂಗಡಿಗಳಲ್ಲೋ ಮಾಲ್ಗಳಲ್ಲೋ ಹೋಗಿ ಅಯ್ಯೋ 40 ರೂಪಾಯಿ ಆಯಿತು, 42 ರೂಪಾಯಿ ಆಯಿತು, 43 ರೂಪಾಯಿ ಆಯಿತು ಅಂತ ಹೇಳ್ಬೋದು. ಆದರೆ ಮೂಲದಲ್ಲಿ ಅದನ್ನು ಬೆಳೆಯುವಂಥ ರೈತನಿಗೆ ಎಷ್ಟು ಬೆಳೆದ್ರೂ ನಷ್ಟನೇ. ಅದರ ಅರ್ಧ ಶೆಟ್ರು ಹೇಳಿದಾಗೆ 25% ಕೂಡ ಅವನ ಕಿಸೆಗೆ ಬಂದಿರೋದಿಲ್ಲ. ಈಗ ನಾವು ಏನು ಭತ್ತ ಖರೀದಿಗೆ ಕೇಂದ್ರ ಜಿಲ್ಲೆಯಲ್ಲಿ ಆರಂಭವಾಯಿತು, ಕರಾವಳಿಯಲ್ಲಿ ಕೂಡ ಯಾರೊಬ್ಬರು ಕೂಡ ಭತ್ತ ಖರೀದಿ ಕೇಂದ್ರದ ಪಕ್ಕ ಹೋಗಲೇ ಇಲ್ಲ. ಯಾಕಂದ್ರೆ ಅವರು ನಿಗದಿಪಡಿಸಿದ ದರ ಏನು 1870 ರೂಪಾಯಿ. ಹೊರಗಡೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಸಿಗ್ತದೆ. ಅದೇ ಇದಕ್ಕೆ ಫಿಕ್ಸ್ ಅಂದ್ರೆ ಇಲ್ಲ, ಇದಕ್ಕೆ ಈ ರೇಟಿಗೆಲ್ಲ. ಸ್ವಾಮಿನಾಥನ್ ವರದಿ ಹೇಳೋದು ಅಷ್ಟೇ, ನಾವೇನು ಅತಿಯಾದ ನಮ್ಗೆ ಬೆಲೆ ಕೇಳ್ತಾ ಇಲ್ಲ. ಅದು ಕೃಷಿ ಉತ್ಪಾದನೆ ಮಾಡ್ಲಿಕ್ಕೆ ಏನು ಖರ್ಚಾಯ್ತು ಅದರ 50% ಎಕ್ಸ್ಟ್ರಾ ಸೇರಿಸಿ ಅದಕ್ಕೆ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡೋದು. ಸ್ವಾಮಿನಾಥನ್ ಆಯೋಗದ ವರದಿ ಕೂಡ ಹೇಳಿದಷ್ಟೇ, ಅದರ ಖರ್ಚು ವೆಚ್ಚಗಳ ಮೇಲೆ 50% ರೈತನಿಗೆ ಹೆಚ್ಚು ಸಿಗುವಂತೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಫಿಕ್ಸ್ ಮಾಡಲಿ ಸರ್ಕಾರದ. ಇದು ಸಾಧಾರಣ ಒಂದು 20 ವರ್ಷದಿಂದ UPA ಸರ್ಕಾರದಲ್ಲೂ ಇದು ಒತ್ತಡಗಳು ಬರ್ತಾ ಇತ್ತು. ಆದ್ರೆ ಅದು ಯಾವುದೇ ಸರ್ಕಾರಗಳು ಅದನ್ನು ಜಾರಿಗೆ ತರುವಲ್ಲಿ ಎಲ್ಲ ಸರ್ಕಾರಗಳು ರೈತರ ಸರ್ಕಾರ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ, ಕಾರ್ಯದಲ್ಲಿ ಈ ರೀತಿ ಏನೋ ರೈತ ವಿರೋಧಿ ಅಥವಾ ಜನ ವಿರೋಧಿ ಆದಂತ ಮಸೂದೆಗಳನ್ನೇ ಮಂಡಿಸಿಕೊಂಡು ಬರ್ತಾರೆ. ಮತ್ತೆ ರೈತರು ಬೀದಿಯಲ್ಲಿ ಏನು ತಿಂಗಳುಗಟ್ಟಲೆ ನಿಂತು ಆತ್ಮಹತ್ಯೆ ಮಾಡ್ತಾರೆ. ಬ್ಯಾಂಕಿನ ಸಾಲ ತೆಗೆದು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆತ್ಮಹತ್ಯೆ ಮಾಡಲೇಬೇಕು ಪರಿಸ್ಥಿತಿ. ವೀಕ್ಷಕರ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವೀಕ್ಷಕರೇ, ಇವತ್ತು ನಾವು ಕರ್ನಾಟಕದ ಏನು ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶದ ಬಗ್ಗೆ, ಜೊತೆಗೆ ಇವತ್ತು ದಿಲ್ಲಿಯಲ್ಲಿ ರೈತ ಸಂಘದ ಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರದ ಏನು ಮಾತುಕತೆ ಇತ್ತು, ಈ ವಿಚಾರವಾಗಿ ಇವತ್ತು ಮಾತಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಿರಿಯ ರೈತ ಮುಖಂಡರಾಗಿರುವಂಥ ಸುಧಾಕರ್ ಜೈನ್ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಈ ಒಂದು ಸಂವಾದದಲ್ಲಿ ಭಾಗಿಯಾಗಿದ್ದಾರೆ. ನಾವು ಈಗಾಗಲೇ ಒಂದು ಸುತ್ತಿನಲ್ಲಿ ನಾವು ಕರ್ನಾಟಕದ ಈ ಒಂದು ಏನು ಇವತ್ತಿನ ಫಲಿತಾಂಶದ ಹಿನ್ನೆಲೆಯಲ್ಲಿ ಕೂಡ ಮಾತಾಡಿದೆವು. ಜೊತೆಗೆ ಇವತ್ತು ದಿಲ್ಲಿಯಲ್ಲಿ ನಡೆದಂಥ ಈ ಒಂದು ರೈತರ ಮತ್ತು ಕೇಂದ್ರ ಸರ್ಕಾರದ ಮಾತುಕತೆ ವಿಚಾರ ಕೂಡ ಮಾತಾಡಿದೆವು. ಕೇಂದ್ರ ಸರ್ಕಾರ ಏನು ಇವತ್ತಿನ ಈ ಒಂದು ಮಾತುಕತೆ ಅದು ಏನು ರೈತರ ಇಡೀ ಅಖಿಲ ಭಾರತ ವ್ಯಾಪ್ತಿಯಲ್ಲಿ ಸುಮಾರು 40 ಪ್ರಮುಖ ರೈತ ಸಂಘಟನೆಗಳ ಮುಖಂಡರು ಮತ್ತು ಕೇಂದ್ರ ಸರ್ಕಾರದ ಮಾತುಕತೆ ಇತ್ತು. ಕೇಂದ್ರ ಸರ್ಕಾರದ ಪರವಾಗಿ ಪಿಯೂಷ್ ಗೋಯಲ್ ಅವರು ಮತ್ತು ನರೇಂದ್ರ ಸಿಂಗ್ ತೋಮರ್ ಅವರು ಈ ಒಂದು ಮಾತುಕತೆಯನ್ನು ನಡೆಸಿಕೊಂಡಿದ್ದರು. ಆದರೆ ಸುಮಾರು 5 ತಾಸುಗಳು ನಡೆದಂಥ ಮಾತುಕತೆ ಏನದು ದೊಡ್ಡ ಮಟ್ಟದಲ್ಲಿ ಫಲಪ್ರದ ಆಗಲಿಲ್ಲ. ಅಂದರೆ ರೈತರ ಏನು ಪ್ರಮುಖ ಬೇಡಿಕೆ ಇತ್ತು ಅದನ್ನು ಸರ್ಕಾರ ಈಡೇರಿಸಲಿಲ್ಲ ಅಥವಾ ಈಡೇರಿಸುವಂಥ ಭರವಸೆಯನ್ನು ಕೊಡಲಿಲ್ಲ. ಸೊ ಹಾಗಾಗಿ ಮತ್ತೆ ಹೊಸ ದಿನಾಂಕವನ್ನು, ಯಾಕಂದರೆ ಜನವರಿ 4ರಂದು 2 ಗಂಟೆಗೆ ನಾವು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವಂಥ ಕೇಂದ್ರ ಸರ್ಕಾರ ಈಗ ರೈತರಿಗೆ ಆಶ್ವಾಸನೆಯನ್ನು ಕೊಟ್ಟಿದೆ. ಏನಾಗುತ್ತೆ ಅಂತ ನೋಡುವ. ಈಗ ಇದು ಪ್ರೇಮನಾಥ್ ಶೆಟ್ಟಿ, ಮತ್ತೆ ನಾವು ಏನು ಗ್ರಾಮ ಪಂಚಾಯತ್ ವಿಚಾರವನ್ನೇ ಮಾತನಾಡುವಾಗ ಇವತ್ತಿನ ಫಲಿತಾಂಶದ ಪ್ರಕಾರ ಏನು ಕರ್ನಾಟಕದಲ್ಲಿ ಆಡಳಿತಾರೂಢ BJP ಮೇಲ್ಗೈ ಸಾಧಿಸಿದೆ. ನಂಬರ್ಸ್ ಆಗಲೇ ಸುಧಾಕರ್ ಜೈನ್ ಅವರು ಹೇಳಿದರು, ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷಾಧಾರಿತ ಅಲ್ಲ ಅಂತ. ಆದರೂ ಕೂಡ ಇವತ್ತಿನ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಇಂಥ ಪಕ್ಷದ ಬೆಂಬಲಿತರು ಅಂತ ಅಲ್ಲೇ ಹೇಳಿಕೊಳ್ಳುವಂಥ ಏನು ಸ್ಥಿತಿ ಇದೆ ಇವತ್ತು. ಸೊ BJPಯ ಬೆಂಬಲಿತರ ಸಂಖ್ಯೆ ಮೇಲ್ಗೈ, ಆಮೇಲೆ ಕಾಂಗ್ರೆಸ್ 2ನೇ ಸ್ಥಾನದಲ್ಲಿ, JDS 3ನೇ ಸ್ಥಾನದಲ್ಲಿ ಮತ್ತು SDPI ನಿರ್ಣಾಯಕವಾಗಿ ಸಾಕಷ್ಟು ಪಡ್ಕೊಂಡಿದೆ. ಅದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಗಮನಿಸಬಹುದು. ಎಲ್ಲ ಅದು ಸುಳ್ಯದಿಂದ ಬೆಳ್ತಂಗಡಿ, ಪುತ್ತೂರು, ಆಮೇಲೆ ಕಡಬ ಹೊಸ ತಾಲೂಕು, ಆಮೇಲೆ ಈಚೆ ಮುಡಬಿದ್ರೆ, ಮಂಗಳೂರು ನಾರ್ತ್, ಮಂಗಳೂರು ಉತ್ತರ ಅಂತ ನಾವು ಬಿಜೆಪಿಗೆ ಸ್ವಲ್ಪ ಅನುಕೂಲನೂ ಮಾಡಿಕೊಟ್ಟಿದೆ. ಮತ್ತೆ ಉಳ್ಳಾಳದಲ್ಲಿ ಸುಮಾರು 10-12 ಸೀಟ್ಗಳನ್ನು ಉಳ್ಳಾಳ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ತಂದು ಕೊಟ್ಟಿದೆ SDPI.
ಕಾಂಗ್ರೆಸ್ನ ತುಳಿದಿದೆ, ಕಾಂಗ್ರೆಸ್ನ ಮತಗಳನ್ನು ಹೊಡೆದಾಕಿದೆ. ಅದರಿಂದ ಬಿಜೆಪಿಗೆ ಅನುಕೂಲ ಆಗಿದೆ ಕೆಲವು ಕಡೆ. ಬಿಜೆಪಿಗೆ ಅನುಕೂಲ ಆಗಿದೆ. ಇಂಪಾರ್ಟೆಂಟ್. ಈಗ SDPI ಪಡೆದಿರುವಂತ ಸೀಟ್ಗಳು ಬಿಜೆಪಿಗೆ ಅನುಕೂಲ ಆಗಿದೆ ಅಂತ ನೀವು ಹೇಳುವಂತ ಕಾಂಗ್ರೆಸ್ನ ಮತಗಳು. ಈಗ ಇದು ಜೈನ್ ಅವರೇ, SDPI ಬಲ ಆಗ್ತಾ ಇದ್ದಂತೆ ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ ವಾಸ್ತವದಲ್ಲಿ ಕಾಂಗ್ರೆಸ್ನ ಕಥೆ ಏನು? ಕಾಂಗ್ರೆಸ್ನ ಕಥೆ ಏನಂತ ಹೇಳೋದು, ಅವರಲ್ಲಿ ಅವರ ಒಳಗೆ ಒಂದು ರಾಜಕೀಯ ಇರ್ತದೆ. ಕಾಂಗ್ರೆಸ್ನವರ ಒಳಗೆ ಕಾಂಗ್ರೆಸ್ ಮುಳುಗುವ ಹಡಗಾಗಿದೆ. ಯಾರು ಲೀಡರ್ಸ್ ಇಲ್ಲ. ಏನು ಕಾನೂನು ತಂದ್ರು ಗವರ್ಮೆಂಟ್ ಮಾತಾಡುವವರಿಲ್ಲ. ವಿರೋಧ ಪಕ್ಷಗಳ ಒಂದು ಪರಿಸ್ಥಿತಿ ಬಹಳ ಕಾಂಗ್ರೆಸ್ ಮುಳುಗುವ ಹಡಗಾಗಿದೆ. ಬಿಜೆಪಿ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಅದು ಕೌಚ್ಕೋಬಹುದು. ಇದು ಮುಳುಗುವ ಹಡಗನ್ನು ಪತ್ತೆ ಮಾಡಿ ಪ್ಯಾಚ್ ಮಾಡಿ ಮೇಲೆ ತರಬಹುದು. ಹೈ ಸ್ಪೀಡ್ ಆದ್ರೂ ಕಷ್ಟ. ಕೌಚು ಬಿದ್ರೆ ಆಮೇಲೆ ಕಂಪ್ಲೀಟ್ ನಿರ್ನಾಮ ಆಗುವ ಪರಿಸ್ಥಿತಿ ಬರ್ತದೆ. ಒಂದು ಸ್ಪೀಡ್ ಅಂತ ಇರುತ್ತೆ, ಆ ಸ್ಪೀಡ್ ಇಂದ ಜಾಸ್ತಿ ಹೋಗ್ತಾ ಇದೆ. ಅದನ್ನು ಮಾರಕ ಅದು ಆ ಸ್ಪೀಡ್. ಇದು ಸುಧಾಕರ್ ಜೈನ್ ಅವರೇ, ಈಗ ಒಟ್ಟು ಈ ಒಂದು ಫಲಿತಾಂಶ, ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಇದು ಒಂದು ಕಡೆಯಿಂದ ಓಕೆ, ನೀವು ಆಗ ಕೂಡ ಹೇಳಿದ್ರಿ ಆಡಳಿತಾರೂಢದ ಪಕ್ಷದಲ್ಲಿ ಏನು ಆಡಳಿತಾರೂಢ ಪಕ್ಷದ ಪರವಾಗಿ ಒಂದಷ್ಟು ಸ್ವಾಭಾವಿಕವಾಗಿ ಬೆಂಬಲಗಳು ಇದ್ದೇ ಇರುತ್ತೆ ಅಂತ. ಇದು ಬಿಜೆಪಿಯನ್ನು ಮತ್ತಷ್ಟು ಭದ್ರಪಡಿಸಲಿಕ್ಕೆ ಕಾರಣ ಆಗಬಹುದಾ? ಕಾರಣ ಆಗ್ತದೆ. ಬಿಜೆಪಿಗೊಂದು ಇನ್ನೂ ಧೈರ್ಯ ಬಂತು, ಇನ್ನು ಏನು ಮಾಡಿದ್ರೆ ನಮ್ದು ನಡೀತದೆ ಅಂತ. ಹೌದು, ಹಾಗೆ ಜನಗಳು ಆಲೋಚನೆ ಮಾಡೋದಿಲ್ಲ ನೋಡಿ. ಒಂದು ಬದಲಾವಣೆ ಬೇಕು, ಚೇಂಜಸ್ ಆಗಬೇಕು. ನಮ್ಗೆ ಏನು ಅನಾನುಕೂಲ ಆಗಿದೆ, ಅನುಕೂಲತೆ ಇನ್ನೂ ಒಂದು ಹೊಸ ಯಾವುದಾದ್ರೂ ಒಂದು ಬೇರೆ ಆಡಳಿತವನ್ನು ಮಾಡಿದ್ರೆ, ಇದರಲ್ಲಿ ಪಕ್ಷ ಇಲ್ಲ ಅಂತ ಹೇಳ್ತಾರೆ, ಅದ್ರ ಪಕ್ಷದ ನೆಲೆಯಲ್ಲೇ ಬರುವುದು ಎಲ್ಲ. ಚುನಾವಣಾ ಆಯೋಗನು ಇವತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಅವರು ವಿಜಿಲೆನ್ಸ್ ಆಗಿಲ್ಲ, ಪಕ್ಷದ ಅಡಿಯಲ್ಲಿ ಬಂದವರಲ್ಲ. ಅವ್ರ ಪಕ್ಷದ ಅಡಿಯಲ್ಲಿ ಬಂದಿದ್ರೆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬರಬೇಕಿತ್ತು. ಅವರಿಗೆ ಬೇರೆ ಬೇರೆ ಚಿಹ್ನೆಗಳು ಕೊಟ್ಟಿದ್ದಾರೆ. ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ತರನೇ ಅವರು ಇದು ಮಾಡಬೇಕಿತ್ತು. ಆದ್ರೆ ನಾವು ಈಗ ಬರುವಾಗ ಮಾನಿಂದ ಇಲ್ಲಿ ಗಂಟ ನೋಡ್ಕೊಂಡ್ ಬಂದೆ, ಎಲ್ಲ ಪಕ್ಷದವರು ಗೆದ್ದ ಕಡೆ ಎಲ್ಲ ವಿಜೃಂಭಿಸ್ತಾ ಇದ್ದಾರೆ. ಅವರ ಪಕ್ಷದ ಬಾವುಟಗಳು ಇಟ್ಕೊಂಡಿದ್ದಾರೆ. ನೀತಿ ಸಂಹಿತೆ ಅದಕ್ಕೆ ಅನ್ವಯ ಆಗುದಿಲ್ಲ ಅಂತ ಕಾಣುತ್ತೆ. ಅದು ಆಕ್ಚುಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚುನಾವಣಾ ಆಯೋಗ. ಯಾಕಂತ ಹೇಳಿದ್ರೆ ಪಕ್ಷದ ಅಡಿಯಲ್ಲಿ ಅವರು ಬಂದವರಲ್ಲ, ಅವರು ವಿಜೃಂಭಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಚುನಾವಣಾ ಖರ್ಚು ವೆಚ್ಚದ ಬಗ್ಗೆ ಕೂಡ ದೊಡ್ಡ ಏನೋ ಇದು ಚುನಾವಣಾ ಆಯೋಗದ ತಕರಾರು ಕೂಡ ಇರುವುದಿಲ್ಲ. ಹೌದೌದು, ಸ್ವಲ್ಪ ಲಿಬರಲ್ ಆಗಿದೆ. ಅದಕ್ಕೆ ಇಷ್ಟೇ ಖರ್ಚು ಮಾಡಬೇಕು, ಖರ್ಚು ಮಾಡಬಾರದು ಎನ್ನುವಂತ ನಿಮ್ಮ ಬೇರೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ಅದಿಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಣದ ಒಳೆ ಹರಿಯುವುದಾಗ್ಲಿ, ಎಣ್ಣೆ ಹಂಚುವುದಾಗ್ಲಿ ಸ್ವಲ್ಪ ಕಡಿಮೆ. ಘಟ್ಟ ಪ್ರದೇಶಕ್ಕೆ ಹೋದ್ರೆ ನಾನು ನೋಡಿದ್ದೀನಿ. ಯಾಕಂದ್ರೆ ಒಂದು 20 ವರ್ಷ ನಾನು ಬೆಂಗಳೂರು ಕಡೆ ಇದ್ದವನು. ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕಿದ್ರು ಅವನು 4 ಲಕ್ಷ ಖರ್ಚು ಮಾಡ್ತಾನೆ. ರಾತ್ರಿ ಹೊತ್ತು ಎಂಡ ಹಚ್ತಾನೆ, ದುಡ್ಡು ಕೊಡ್ತಾನೆ, ಒಂದು ಓಟಿಗೆ 200 ಕೊಟ್ಕೊಂಡು ಬರ್ತಾನೆ, ನಡೀತದೆ. ಅದು ಯಾಕಂದ್ರೆ ಅವರು ಇದನ್ನು ಒಂದು ZP ಎಲೆಕ್ಷನ್ ತರ ಪರಿಗಣಿಸ್ತಾರೆ. ಯಾಕಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಆದ ಕಾರಣ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೊಂದು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಬದಲಾಗಿದೆ. ಈಗ ಈ ಚುನಾವಣೆಯಲ್ಲಿ ಕೂಡ, ಯಾಕಂತ ಹೇಳಿದ್ರೆ ಮೊನ್ನೆಯಿಂದ ಅನೇಕ ಆರೋಪಗಳು ಕೇಳಿ ಬರ್ತಾ ಉಂಟು. ದುಡ್ಡು ಹಂಚುತ್ತಾ ಇದ್ದಾರೆ, ಮನೆಗೆ ಹೋಗಿ ದುಡ್ಡು ಹಂಚುತ್ತಾ ಇದ್ದಾರೆ. ಅದೇನು ನೀವ್ ಹೇಳಿದಾಗ ಈಗ ಹಳೆ ಕಾಲದ 100 ರೂಪಾಯಿ 200 ರೂಪಾಯಿ ಎಲ್ಲ ಈಗ ಹಂಚುದಿಲ್ಲ. ಈಗ 1,000 ರೂಪಾಯಿ 2,000 ರೂಪಾಯಿ ಒಂದು ಮತಕ್ಕೆ ಕೊಡುವಂತ ಪರಿಸ್ಥಿತಿ. ನಮ್ಮ ಮನೆಗೆ ಒಂದು ದಾವಣಗೆರೆ ಸೈಡ್ ಇಂದ ಒಂದು 10-15 ಜನ ಕೆಲಸಕ್ಕೆ ಬಂದಿದ್ರು, ಕಾಂಟ್ರಾಕ್ಟ್ ಕೆಲಸಕ್ಕೆ, ಮಣ್ಣು ಗಿಣ್ಣೆಲ್ಲ ಹಾಕ್ಲಿಕ್ಕೆ. ಅವರಿಗೆ ಅಲ್ಲಿಂದ ಅಭ್ಯರ್ಥಿಗಳು ಬಂದು 1,000 ರೂಪಾಯಿ ದುಡ್ಡು ಕೊಟ್ಟು, ವಾಟರ್ ಕೊಟ್ಟು, ಬಸ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇದು ನಮ್ಗೆ ಗೊತ್ತಿದ್ದ ವಿಚಾರ. ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತದೆ. ಇದನ್ನು ಜಾಸ್ತಿ ಖರ್ಚು ವೆಚ್ಚಗಳು ಮಾಡಿ ಗೆದ್ದು ಬರ್ತಾರೆ. ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ನೋಡಿದ್ದೀನಿ. 15 ಜನ ಹೋಗಿದ್ದಾರೆ ಎಲೆಕ್ಷನ್ಗೆ. ಒಬ್ಬ ಎಲೆಕ್ಷನ್ 22 ತಾರೀಕಿಗೆ. ಅದೇ ರಾತ್ರಿ ಅಲ್ಲಿಂದ ಹೊರಟು ಬುಧವಾರ ಬೆಳಿಗ್ಗೆ ಕೆಲಸಕ್ಕೆ ಬಂದಿದ್ದಾರೆ. ಇದು ಜೈನ್ ಅವರೇ, ಈಗ ಒಬ್ಬ ಗ್ರಾಮ ಪಂಚಾಯತ್ ಅಭ್ಯರ್ಥಿ ಅಷ್ಟು ಖರ್ಚು ಮಾಡಿದರೆ ಹೇಗೆ ಅದನ್ನು ರಿಟರ್ನ್ ತೆಗಿತಾನೆ? ಅಂದ್ರೆ ತುಂಬಾ ಕಾಂಟ್ರಾಕ್ಟ್ ಕೆಲಸ ಎಲ್ಲ ಹೆಚ್ಚಿಗೆ ಪಂಚಾಯತ್ ಲೆವೆಲ್ ಮಾಡ್ಬೇಕಲ್ಲ. ಎಲ್ಲ ಪರ್ಸೆಂಟೇಜ್ ಕೆಲಸ ಇರ್ತದೆ. ಬೇಕಾದಷ್ಟು ಪಂಚಾಯತ್ಗೆ ಬಿಡುಗಡೆ ಮಾಡ್ತಾರೆ ಕೆಲಸ, ಹಣ ಎಲ್ಲ ಯೋಜನೆ ಅಡಿಯಲ್ಲಿ ತುಂಬಾ ಕೆಲಸ ಬರ್ತದೆ. ಕೆಲಸದಲ್ಲಿ ಎಲ್ಲರಿಗೂ ಪರ್ಸೆಂಟೇಜ್ ಇಲ್ಲದ ವ್ಯವಹಾರ ಇಲ್ಲ. ಇದಕ್ಕೋಸ್ಕರ ಭಾರಿ ಆತುರದಲ್ಲಿ ಹಣ ಹಾಕಿಕೊಂಡು ಅಭ್ಯರ್ಥಿಯಾಗಿ ಮುಂದೆ ಫ್ಯೂಚರ್ ಉಂಟು ನಮಗೆ, ಆ ಉದ್ದೇಶವನ್ನು ಇಟ್ಕೊಂಡು ಈ ಪಂಚಾಯತ್ ಚುನಾವಣೆಗೆ ಹಾಕ್ತಾರೆ, ಹೋರಾಟ ಮಾಡ್ತಾರೆ. ರಾಜಕೀಯ ಇವತ್ತು ವ್ಯಾಪಾರ ಕ್ಷೇತ್ರವಾಗಿದೆ. ಇದು ರಾಜಕೀಯ ಸೇವಾ ಮನೋಭಾವದಿಂದ ಯಾರು ರಾಜಕೀಯ ಮಾಡ್ತಾ ಇಲ್ಲ. ಜೈನ್ ಅವರೇ, ಒಂದು ಕಾಲ ಇತ್ತು, ಯಾವತ್ತೂ ಕೂಡ ಯಾವುದೇ ಪಕ್ಷದ ರಾಜಕಾರಣಿಗಳು ಹೇಳ್ತಾ ಇದ್ರು, ನಾವು ಜನರ ಸೇವೆ,
ಊರಿನ ಸೇವೆ ಮಾಡೋ ಸಲುವಾಗಿ ರಾಜಕೀಯಕ್ಕೆ ಬರ್ತಾ ಇದ್ದೇವೆ ಅಥವಾ ಬಂದಿದ್ದೇವೆ ಅಂತ. ಇವತ್ತು ಆ ರೀತಿ ನಾವು ಎಲ್ಲೂ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಇನ್ಕ್ಲೂಡಿಂಗ್ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಇದು ಪ್ರೇಮನಾಥ್ ಶೆಟ್ಟರ್ ಹೇಳಿದಾಗೆ ಘಟ್ಟದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಈ ರೀತಿ ಆದರೆ ಇದೇ ಪರಿಸ್ಥಿತಿ ಮುಂದಕ್ಕೆ ಹೋದರೆ ದುಡ್ಡು ಹಂಚುವುದು, ಗೆಲ್ಲುವುದು, ಮತ್ತೆ ನೀವು ಹೇಳಿದಾಗೆ ಕಮಿಷನ್ ತಗೊಳ್ಳೋದು, ಇಲ್ಲಿ ಕಾಂಟ್ರಾಕ್ಟ್ ಮೇಲೆ ಹಾಕಿದ ಬಂಡವಾಳ ತೆಗಿಬೇಕಲ್ಲ. ನಾವು ಯಾವ ಸ್ವರೂಪದ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ? ನಮ್ಮ ದೇಶವನ್ನು ನಾವು ಯಾವ ಹಂತಕ್ಕೆ ತಂದು ನಿಲ್ಲಿಸಲಿಕ್ಕೆ ಸಾಧ್ಯ? ಏನಾದರೂ ಭರವಸೆಗಳು ಕಾಣುತ್ತಾ? ಯಾರಾದರೂ ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ವಿವೇಚನೆ ಉಳ್ಳವರು, ಸ್ವಲ್ಪ ನಾವು ಏನು ಹೇಳ್ತೇವೆ, ಒಂದು ಒಳ್ಳೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುಭವಿಗಳು ಇದ್ದವರು ಚುನಾವಣಾ ಕ್ಷೇತ್ರಕ್ಕೆ ಬರಲಿಕ್ಕೆ ಸಾಧ್ಯ ಉಂಟಾ? ಅಂಥವರಿಗೆ ಬೆಲೆ ಇಲ್ಲ ಈ ಸಮಾಜ. ಅಂಥವ್ರಿಗೆ ರಾಜಕೀಯ ವೇದಿಕೆ ಅವರಿಗೆ ಲಾಯಕ್ ಅಲ್ಲ ಅದು. ಪ್ರಾಮಾಣಿಕರಿಗೆ ಅವರಿಗೆ ಅವಕಾಶಗಳು ದೊರೆಯುವುದಿಲ್ಲ, ಪ್ರಾಮಾಣಿಕರಿಗೆ ದೊರೆಯುವುದಿಲ್ಲ. ಪ್ರಾಮಾಣಿಕರಾಗಿದ್ರೆ ಒಳ್ಳೇದಾಗ್ತಿತ್ತು, ಪ್ರಾಮಾಣಿಕರಿಗೆ ಸ್ಥಾನವೇ ಇಲ್ಲ ಇಲ್ಲಿ. ನಾವು ಮಾತಿಗೆ ನಾವು ಅಮೆರಿಕದ ತರ ಆಗಬೇಕು, ಜಪಾನ್ ತರ ಆಗಬೇಕು, ಜರ್ಮನ್ ತರ ಆಗಬೇಕು, ಇಸ್ರೇಲ್ ತರ ಆಗಬೇಕು ಅಂತೆಲ್ಲ ಹೇಳ್ತೇವೆ. ಕನಸಿನ ಮಾತು. ಅದು ಆಗ್ಬೇಕು ಅಂದ್ರೆ ನಮ್ಮ ಕಟ್ಟ ಕಡೆ ಇಲ್ಲಿಂದ ನಮ್ಮ ಗ್ರಾಮದಿಂದಲೇ ಅದು ಮುಂದುವರಿಬೇಕು. ಇಲ್ಲಿ ಅಭಿವೃದ್ಧಿ ಆದ್ರೇನೆ ದೇಶ ಅಭಿವೃದ್ಧಿ ಆಗುತ್ತೆ. ನಿಮಗೆ ಗ್ರಾಮನೇ ಅಭಿವೃದ್ಧಿ ಆಗುತ್ತೆ, ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ? ಅಲ್ಲ, ಭ್ರಷ್ಟಾಚಾರ ನಿಲ್ಬೇಕಂತ ಹೇಳ್ತಾರೆ. ರಾಜಕೀಯದವರೇ ಭ್ರಷ್ಟಾಚಾರದಿಂದ ಮೇಲೆ ಬರುವುದಾದ್ರೆ ರಾಜಕೀಯ ನಿಲ್ಲಿಸುವವರು ಯಾರು ಹೇಳಿ? ಈ ಭ್ರಷ್ಟಾಚಾರವನ್ನು ನಿಲ್ಲಿಸುವವರು ಯಾರು ಇಲ್ಲ. ಇಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ. ತೀರಾ ಬಹುಶಃ ಏನು ಈಗ ಒಂದು ಗ್ರಾಮ ಪಂಚಾಯತ್ ಅಂತ ಹೇಳುವಾಗ ಕೆಲವು ಕಡೆ 30 ಮೆಂಬರ್, 40 ಅಥವಾ 45 ಇಂಥದ್ದೆಲ್ಲ ಇರ್ತದೆ. ತುಂಬ ದೊಡ್ಡದಾದರೆ ಒಂದು 50 ಮೆಂಬರ್ಸ್ ಎಲ್ಲ. ಬಹುಶಃ ಒಂದು 4-5 ಜನರನ್ನು ಮಾತ್ರ ಪಕ್ಕಾ ನಾನು ಸೇವೆ ಮಾಡೋ ಸಲುವಾಗಿ ಪಂಚಾಯತ್ ಚುನಾವಣೆಗೆ ಇಳಿದಿದ್ದೇನಂತ ನಾವು ನೋಡ್ಬೋದಾ ಏನೋ? ಇರ್ಬೋದು. ಅದೊಂದು ನಾವು ಒಂದು ಇದ್ದಾರೆ ಒಳ್ಳೆ ಇಲ್ಲ ಅಂತ ಹೇಳುದಿಲ್ಲ. ಅವ್ನು ಗೆಲ್ಸ್ಕೊಂಡು ಬರೋದಿಲ್ಲಲ್ಲ ಜನ ಜನರ ಕೈ ಜನರೇ ನಿರ್ಣಾಯಕರಲ್ವಾ? ಯಾಕಂದ್ರೆ ಅಪರೂಪಕ್ಕೆ ಒಂದೊಂದು ಊರಿನಲ್ಲಿ 4-5 ಜನ. ಹೌದು, ನೀವು ಹೇಳಿದಾಗೆ ಅವರಿಗೆ ಮತ್ತೆ ಅವಕಾಶ ಸಿಗುದಿಲ್ಲ. ಪ್ರಾಮಾಣಿಕರಿಗೆ ಬೆಲೆ ಇಲ್ಲ, ಪ್ರಾಮಾಣಿಕತೆಗೆ. ಸೊ ಹಾಗಿದ್ರೆ ನಾವು ಮೂಲ ಆಶಯ ಏನಿತ್ತು? ಗ್ರಾಮ ಪಂಚಾಯತ್ ಅನ್ನೋದು ಅಥವಾ ಈ ಹಿಂದೆ ಏನು ಮಂಡಲ ಪಂಚಾಯತ್, ಗ್ರಾಮ ಸ್ವರಾಜ್ ಮಹಾತ್ಮ ಗಾಂಧಿ ಅವರು ಹೇಳಿದರು. ಆನಂತರ ನಮ್ಮ ಏನು ಭಾರತದ ಏನು ಸಂವಿಧಾನವನ್ನು ನಾವು ಅಡಾಪ್ಟ್ ಮಾಡಿಕೊಳ್ಳುವಾಗ ಕೂಡ ನಾವು ಅದನ್ನೇ ಹೇಳಿದ್ದು, ನಮ್ಮ ಹಳ್ಳಿಗಳನ್ನು ನಾವು ಸೊ ಎಲ್ಲ ಹಿನ್ನೆಲೆ ಪರಿಕಲ್ಪನೆ ಆಶಯದಿಂದಲೇ ಈ ರೀತಿಯ ಒಂದು ಏನು ಅಧಿಕಾರದ ವಿಕೇಂದ್ರೀಕರಣಕ್ಕಾಗಿ ಏನು ಅಂದರೆ ಕಟ್ಟಕಡೆಯ ಜನರು ಕೂಡ ಅಧಿಕಾರದ ಏನು ಪಂಚಾಯಿತಿಯಲ್ಲಿ ಕಟ್ಟೆಯಲ್ಲಿ ಕುಳಿತುಕೊಂಡು ಅವರ ಊರಿಗೆ ಏನಾಗಬೇಕು ಅನ್ನು ನಿರ್ಧಾರ ಮಾಡಲಿ, ಪಾಲಿಸಿ ಮ್ಯಾಟರ್ಗಳನ್ನು ಅವರು ನಿರ್ಧಾರ ಮಾಡಲಿ ಅಂತ ನಾವು ಇಂಥ ಒಂದು ಇದನ್ನು ಮಾಡಿದೆವು, ವ್ಯವಸ್ಥೆಯನ್ನು. ಆದರೆ ಇವತ್ತು ನೀವು ಈಗ ಹಿರಿಯರಿದ್ದೀರಿ, ಜನರ ನಡುವೆ ಓಡಾಡ್ತಾ ಇರೋರು, ನೀವು ಹೇಳ್ತೀರಿ ಅಂತ ಆದರ್ಶಗಳು ಅಂತ ಆದರ್ಶ ಜೊತೆಗೆ ಆಶಯ ಕೂಡ ಎಲ್ಲ ಇವತ್ತು ಏನು ನೀರಿನಲ್ಲಿಟ್ಟ ಅವಮಂತರ ಆಗ್ತಾ ಉಂಟಂತ. ಅಧಿಕಾರದ ದಾಹ, ಹಣದ ದಾಹ ಎರಡೇ ಇರುತ್ತೆ ಇದರಲ್ಲಿ. ಮತ್ತು ಅಭಿವೃದ್ಧಿಯ ಒಂದು ವಿಚಾರವನ್ನು ಬಾರಿ ನಾವು ಕೊನೆಯದಾಗಿ ನಿರೀಕ್ಷೆ ಮಾಡ್ಬೋದು ಅಷ್ಟೇ, ಅಪೇಕ್ಷೆ ಮಾಡುವ ಸಾಧ್ಯ ಇಲ್ಲ. ತುಂಬ ಆಲೋಚನೆ ಮಾಡಬೇಕಾದ. ಇಲ್ಲಂತಲ್ಲ, ಒಂದು ಗ್ರಾಮ ಪಂಚಾಯತಿಯಲ್ಲಿ 1-2 ಜನ ಆದರೂ ಒಳ್ಳೆಯವರು ಇರ್ತಾರೆ, ಆದರೆ ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಒಂದು 2-3 ಅಥವಾ 4-5 ಮಂದಿ ತೀರಾ ಪ್ರಾಮಾಣಿಕವಾಗಿ ಜನಸೇವೆಗಾಗಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದು ಬಂದವರು ಇರ್ತಾರೆ. ಬಟ್ ಅಲ್ಲಿ ಮೆಜಾರಿಟಿ ಇರಲ್ಲ, ಅವನ ಬೆಂಬಲಿತರಿಗೆ ಮೆಜಾರಿಟಿ ಇಲ್ಲ, ಅಧಿಕಾರ ಇಲ್ಲ. ಅಲ್ಲಿ ಅವನು ಏನ್ ಮಾಡ್ತಾನೆ? ಒಂದು ವೇಳೆ ಅವನ ಪಕ್ಷಕ್ಕೆ ಅಧಿಕಾರ ಇದ್ರೂ ಕೂಡ ಈ ಪಕ್ಕಾ ಪ್ರಾಮಾಣಿಕ ಅಥವಾ ಜನಸೇವೆ ಅಂತ ಮಾಡ್ಲಿಕ್ಕೆ ಬಂದ ಏನು ಮೆಂಬರ್ಗಳನ್ನು ಸೈಡ್ ಲೈನ್ ಮಾಡಿ ಮುಂದೆ ಹೋಗ್ತಾರೆ, ಅವನು ಅಡ್ಡಿ ಆಗ್ತಾನೆ ಅವರಿಗೆ. ಎಸ್ ಓಕೆ, ನಾವು ಏನು ಸಂವಾದವನ್ನು ಮುಗಿಸುವಂಥ ಹಂತದಲ್ಲಿದ್ದೇವೆ. ಬಟ್ ಏನು ಒಂದಷ್ಟು ಒಳ್ಳೆಯ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರಬೇಕು ಮತ್ತು ಬರಬೇಕಾಗಿತ್ತು ಅನ್ನೋದೇ ಇವತ್ತಿನ ಏನು ಜನರ ಅಥವಾ ಒಟ್ಟು ನಮ್ಮ ವ್ಯವಸ್ಥೆಯ ನಿರೀಕ್ಷೆ ಅದು. ಯಾಕಂದರೆ ಇಲ್ಲಿ ನೀವು ಆಗಲೇ ಹೇಳಿದಿರಿ, ಪಕ್ಷದ ಲೇಬಲ್ ಇಲ್ಲದೇ ಇರುವಂಥ ಚುನಾವಣೆ ಇದು. ಆದರೆ ಪಕ್ಷದ ಮುಖಾಂತರವೇ, ಪಕ್ಷದ ಲೇಬಲ್ ಮುಖಾಂತರವೇ ವಿಜೃಂಭಿಸ್ತಾರೆ. ಅಂದರೆ ಒಳ್ಳೆಯ ಜನರು ಬರಬೇಕು, ಬಂದವರು ಕನಿಷ್ಠ ಆಯಾ ಊರಿಗೆ ಒಂದು ಒಳ್ಳೆಯದನ್ನು ಅಥವಾ ಒಂದು ಅಭಿವೃದ್ಧಿಯ ಪರಿಕಲ್ಪನೆಯನ್ನು 4 ಜನರ ನಡುವೆ ಅವನು ಬಿತ್ತಲಿಕ್ಕೆ ಆಗ್ತದೆ ಅಲ್ವಾ?
ಈಗ ಒಂದು 4-5 ಜನ ಆದರೂ ಒಳ್ಳೆಯವರು ಆಡಳಿತಕ್ಕೆ ಅಂದರೆ ಜನತಾ ಸೇವೆಯ ಉದ್ದೇಶಕ್ಕಾಗಿ ಬಂದವನಿದ್ದರೆ ಆಯ್ತು. ಅಭಿವೃದ್ಧಿ ಅಂದರೆ ಏನು? ನನ್ನ ಗ್ರಾಮದ ಅಭಿವೃದ್ಧಿ, ಇಡೀ ಲೋಕದ್ದು ಬೇಡ, ಗ್ರಾಮದ್ದು ನನ್ನ ಗ್ರಾಮ ಫಸ್ಟ್ ಆಗಬೇಕು. ಹೌದು. ಈಗಿನ ಯುವಕರಾದರೂ ಅದನ್ನು ಬದಲಾವಣೆ ಮಾಡ್ಬೋದು. ಯುವಕರೇ ಈಗ ದೀಪಕ್ಕೆ ಹೋಗಿ ಹಾತೆ ಬೀಳುವಾಗೆ ಅದಕ್ಕೆ ಹೋಗಿ ಮುಂದೆ ಹೋಗಿ ಬೀಳ್ತಾರೆ. ಆಕರ್ಷಣೆ ಆಗಿದ್ದಾರೆ, ಆಕರ್ಷಣೆ ಆಗಿದೆ ಇದು, ಆಕರ್ಷಣೆ ಆಗಿದೆ. ಎಸ್ 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 ವೀಕ್ಷಕರೇ, ಈ ದಿವಸದ ಸಂವಾದವನ್ನು ಈಗ ನಾವು ಸಮಾಪನ ಮಾಡ್ತಾ ಇದ್ದೇವೆ. ಚುನಾವಣೆ ಬಂದಿದೆ, ಚುನಾವಣೆ ಫಲಿತಾಂಶ ಕೂಡ ಬಂದಿದೆ. ಎಸ್ 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 ಸರ್, ಎಸ್ ಎಸ್. ಕೊನೆಯದಾಗಿ ಒಂದು ಮಾತು ಹೇಳಬೇಕು ನಾನು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೃಶ್ಯ ಮಾಧ್ಯಮಗಳ ಪೈಕಿ V4 ಚಾನೆಲ್ ಅವರು ನಮ್ಮ ರೈತರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದಾರೆ. ಕಳೆದ 2 ತಿಂಗಳಿಂದ ನಿರಂತರವಾಗಿ ರೈತ ಮುಖಂಡರು ಕರೀತಾರೆ. ದೇಶದ ರೈತರ ಪರವಾಗಿ ನಿಂತು ಪ್ರಾಮಾಣಿಕವಾಗಿ ನಿರ್ಭೀತಿಯಿಂದ ರಾಜಕೀಯ ರಹಿತವಾದ ಒಂದು ಸಂವಾದಗಳು ನಡೆಸ್ತಾರೆ. ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು. ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾವು ರಾಜಕೀಯ ಪಕ್ಷವನ್ನು ಬೆಂಬಲಿಸಿ ಹೋಗುವಂತ ಸಂಘಟನೆಗಳು ನಾವಲ್ಲ. ಸ್ವಾಭಿಮಾನಿ ಸಂಘಟನೆ. ಯಾವ ಪ್ರೆಷರ್ ಬಿದ್ರು ನಮ್ಮ ಒಂದು ಧ್ಯೇಯ ಉದ್ದೇಶ ಇಟ್ಕೊಂಡೇ ನಾವು ರೈತ ಸಂಘದಲ್ಲಿ ಹೋರಾಟಕ್ಕೆ. ಈಗ ನಾನು ಪ್ರೇಮಣ್ಣ ಒಂದು 8-10 ವರ್ಷದಿಂದ ಒಗ್ಗಟ್ಟಾಗಿ ಎಲ್ಲೆಲ್ಲ ಸಂಘಟನೆ ಹೋರಾಟ ಚಳವಳಿ ಎಲ್ಲಿ ಉಂಟು ಹಿತೈಷಿ ಕೂಡ ಅವರು ನಮ್ಮ ಆಪ್ತ ಸ್ನೇಹಿತರು, ಹಿತೈಷಿ ಮಾರ್ಗದರ್ಶಕರು. ಇಷ್ಟು ಕ್ಲೋಸ್ ಆಯ್ತು. ಬೇಕು ಅಂತ ನಡೆಗಳು ಬೇಕು, ಅಂತ ನಡೆಗಳು ಬೇಕು. ಸ್ವಾಭಿಮಾನಿ ನಡೆಯಿಂದ ನಾವು ಒಂದು ಸುಸ್ಥಿರವಾದ ಅಭಿವೃದ್ಧಿ ಅಥವಾ ಅಂತ ಒಂದು ದೇಶವನ್ನು ಕಟ್ಟುವ ಸಂದರ್ಭದಲ್ಲಿ ಅದು ಅತ್ಯಂತ ಮುಖ್ಯವಾದ ವಿಚಾರ ಆಗಬೇಕು. ಎಸ್ ಎಸ್, ನಮ್ಮ ಕಾಳಜಿ ಕೂಡ ಅದೇ. ಯಾಕಂತ ಹೇಳಿದ್ರೆ ನಾವು ನಮ್ಮ ದೇಶದ ರೈತರ ಪರವಾಗಿ ಮಾತನಾಡದೆ ಹೋದರೆ ನಾವು ಬೇರೆ ಯಾರ ಬಗ್ಗೆ ಮಾತಾಡೋದು ಅಲ್ವಾ? ಅಂತಿಮವಾಗಿ ನಾವೆಲ್ಲ ಈ ಮಣ್ಣಿನ ಮಕ್ಕಳೇ ಅಲ್ವಾ? ಹೌದು. ಸುಮ್ಮನೆ ನಾವು ಭಾಷಣದಲ್ಲಿ ಹೇಳಿಕೊಳ್ತೇವೆ, ಆದರೆ ಕಾರ್ಯದಲ್ಲಿ ಮಾಡಿ ತೋರಿಸಬೇಕು. ಎಸ್ 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 ವೀಕ್ಷಕರಿಗೆ, ಈ ದಿವಸದ ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಭಾಗವಹಿಸಿದಂಥ ಹಿರಿಯ ರೈತ ಮುಖಂಡರಾಗಿರುವಂಥ ಸುಧಾಕರ್ ಜೈನ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ಎಸ್, ಅದೇ ರೀತಿಯಾಗಿ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೆ. ಎಸ್, ರೈತರ ಹೋರಾಟ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ. ಎಸ್, ಜನವರಿ 4ಕ್ಕೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡುವ. ಜೊತೆಗೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇಬ್ಬರು ಹಿರಿಯರು ಕೂಡ ಹೇಳಿದಾಗೆ ಒಂದಷ್ಟು ಒಳ್ಳೆಯ ಅಭಿವೃದ್ಧಿ ಪರ ಅಥವಾ ಒಂದು ಸೇವಾ ಮನೋಭಾವದ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರಬೇಕು ಮತ್ತು ಬಂದವರು ಕೂಡ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು, ಸೇವೆ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋ ಒಂದು ಆಶಯವನ್ನು ಮುಂದಿಟ್ಟಿದ್ದಾರೆ. ಇದು ಕೂಡ ಒಂದು ಜಾರಿ ಆಗಲಿ ಅಥವಾ ಕೆಲವರಿಗಾದರೂ ಕಣ್ ತೆರೆಸುವಂತಾಗಲಿ ಅನ್ನೋದೇ ಇವತ್ತಿನ ಸಂವಾದದ ಉದ್ದೇಶ. ಸೊ ಇಷ್ಟು ಹೇಳಿ ಈ ಸಂವಾದವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.